ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸದ ನಮ್ಮ ಮಾತುಕತೆ ಮಂಗಳೂರು ರೈಲ್ವೆ ಅದು ನೈಋತ್ಯ ವಿಭಾಗಕ್ಕೆ ಯಾವಾಗ ಸೇರುತ್ತೆ ಅಥವಾ ಅದು ಪ್ರತ್ಯೇಕ ವಿಭಾಗವಾಗಿ ಯಾವಾಗ ಅಸ್ತಿತ್ವಕ್ಕೆ ಬರ್ತದೆ ಅನ್ನೋದು ಈ ವಿಚಾರವಾಗಿ ನಾವು ಇವತ್ತು ಮಾತುಕತೆ ನಡೆಸ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಮುಖ್ಯವಾಗಿ ರೈಲ್ವೆ ಹೋರಾಟಗಾರರಾಗಿರುವಂಥ ಮಂಗಳೂರಿನ ಮತ್ತು ಮಂಗಳೂರಿನ ಎಲ್ಲ ಜನಪರ ಕಾಳಜಿಯ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿರುವಂಥ ಕಾರ್ಯಕರ್ತರಾಗಿರುವಂಥ ಹನುಮಂತ ಕಾಮತ್ ಅವರಿದ್ದಾರೆ. ನಾನು ಹನುಮಂತ ಕಾಮತ್ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಕಾಮತ್ ಅವರೇ, ಎಸ್. ಅದೇ ರೀತಿಯಾಗಿ ಮಂಗಳೂರಿನ ಇನ್ನೊಬ್ಬ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಗೋಪಾಲಕೃಷ್ಣ ಭಟ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಗೋಪಾಲಕೃಷ್ಣ ಭಟ್ರೆ, ಎಸ್. ವೀಕ್ಷಕರೇ, ಈಗಾಗಲೇ ನೀವು ನೋಡಿರ್ತೀರಿ, ಕೇಳಿರ್ತೀರಿ, ಓದಿರ್ತೀರಿ. ಮಂಗಳೂರು ಅದು ಕೂಡ ಬಹುಮುಖ್ಯವಾಗಿ ಕರ್ನಾಟಕದ ಅಥವಾ ದಕ್ಷಿಣ ಭಾರತದಲ್ಲೇ ಒಂದು ಮಂಗಳೂರು ಅಂತ ಹೇಳಿದ್ರೆ ವಾಣಿಜ್ಯ ಅಥವಾ ಶಿಕ್ಷಣ, ವೈದ್ಯಕೀಯ ಅಥವಾ ಬಂದರು ಎಲ್ಲ ಇರುವುದರಿಂದ ಒಂದು ಬಹುಮುಖ್ಯವಾದ ಕೇಂದ್ರ ಅಂತ ಗುರುತಿಸಿಕೊಂಡಂಥ ಒಂದು ಪ್ರದೇಶ. ಅಂಥ ಪ್ರದೇಶದಲ್ಲಿ ರೈಲ್ವೆ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆಯಾ ಅಂತ ನಾವು ನೋಡಿದ್ರೆ ನಮ್ಮ ವೇಗ ತುಂಬ ಆಮೆಗತಿಯಲ್ಲಿದೆ. ಸೊ ಈ ನಡುವೆ ಕೂಡ ಒಂದಷ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಲ್ಲಿ ರೈಲ್ವೆ ಯಾತ್ರಿಕರ ಸಂಘ ಇರ್ಬೋದು ಅಥವಾ ರೈಲ್ವೆ ಬಳಕೆದಾರರ ಸಮಿತಿಯ ಹೋರಾಟಗಳು ಬಹುಮುಖ್ಯವಾದ ಪಾತ್ರ ವಹಿಸಿದೆ. ಸೊ ಈಗಾಗಲೇ ನಾನು ಹೇಳಿದಾಗೆ ಹನುಮಂತ ಕಾಮತ್ ಅವರು ಮಂಗಳೂರಿನ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿಯ ಸದಸ್ಯರಾಗಿ ಕೂಡ ಅನೇಕ ಬೇಡಿಕೆಗಳನ್ನು ಅದನ್ನು ತಲುಪಿಸಬೇಕಾದಲ್ಲಿಗೆ ತಲುಪಿಸುವಂಥ ಕಾರ್ಯವನ್ನು ಮಾಡಿಕೊಂಡು ಬಂದವರು ಮತ್ತು ಇವತ್ತಿಗೆ ಕೂಡ ಆ ಬೇಡಿಕೆಯ ಮುಂಚೂಣಿಯಲ್ಲಿ ಇರುವಂಥ ಒಬ್ಬ ಕಾರ್ಯಕರ್ತ, ನಾಯಕರ ಅವ್ರ ನಾಯಕರಂತ ಹೇಳಿಕೊಳ್ಳೋದಿಲ್ಲ, ಇವತ್ತಿಗೆ ಕೂಡ ಕಾರ್ಯಕರ್ತರಂತಲೇ ತನ್ನನ್ನು ಹೇಳಿಕೊಳ್ತಾರೆ. ಸೊ ಗೋಪಾಲಕೃಷ್ಣ ಭಟ್ ಅವರು ಕೂಡ ನಿರಂತರವಾಗಿ ಮಂಗಳೂರಿನ ಯಾವುದೇ ಜನರ ಸಮಸ್ಯೆ, ನಾಗರಿಕರ ಸಮಸ್ಯೆಗಳ ಬಗ್ಗೆ ಅದು ನಗರ ಪಾಲಿಕೆ ಇರ್ಬೋದು, ಜಿಲ್ಲಾಡಳಿತದ ಇರಬಹುದು ಅಥವಾ ರೈಲ್ವೆ ವಿಚಾರಕ್ಕೆ ಬಂದಾಗ ರೈಲ್ವೆ ಇಲಾಖೆ ಜೊತೆಗೆ ಸಂವಹನ ಮಾಡ್ತಾ ಇರುವಂಥ ಒಂದು ಕಾರ್ಯವನ್ನು ನಾಗರಿಕರ ಪರವಾಗಿ ಮಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾವು ಇವತ್ತು ಮಂಗಳೂರು ಯಾವ ರೀತಿ ಮಂಗಳೂರಿನ ರೈಲ್ವೆ ಅಭಿವೃದ್ಧಿ ಆಗಬೇಕಾಗಿತ್ತು ಅನ್ನೋ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಮತ್ತು ಯಾಕೆ ನಾವು ಅಂಥ ಒಂದು ನಿರೀಕ್ಷಿತ ಅಭಿವೃದ್ಧಿಯನ್ನು ಹೊಂದಲಿಲ್ಲ ಅನ್ನೋ ಬಗ್ಗೆ ಕೂಡ ನಮ್ಮ ಚರ್ಚೆ ಇರುತ್ತೆ ಮತ್ತು ನಮ್ಮ ಬಹುಮುಖ್ಯವಾದ ಬೇಡಿಕೆಗಳು ಏನು, ಅದನ್ನು ಈಡೇರಿಸಿಕೊಳ್ಳುವ ಬಗೆ ಏನು, ಈ ರೀತಿಯಾಗಿ ಎಲ್ಲ ವಿಚಾರವಾಗಿ ನಾವು ಇವತ್ತು ನಮ್ಮ ಮಾತುಕತೆಯನ್ನು ಮುಂದುವರಿಸಲಿಕ್ಕಿದ್ದೇವೆ. ನಾನು ಮೊದಲಾಗಿ ಹನುಮಂತ ಕಾಮತ್ ಅವರಲ್ಲಿ ಕೇಳಲಿಕ್ಕೆ ಬಯಸುವಂಥದ್ದು, ಇದು ಹನುಮಂತ ಕಾಮತ್ ಅವರೇ, ನಮ್ಮ ಈ ಒಂದು ಪ್ರದೇಶ ಮುಖ್ಯವಾಗಿ ನಾನು ಮಂಗಳೂರು ಮತ್ತು ಉಡುಪಿಯನ್ನು ಉಲ್ಲೇಖ ಮಾಡಿಕೊಂಡು ಹೇಳುವಂಥದ್ದು, ನಮ್ಮ ಈ ಒಂದು ಪ್ರದೇಶದಲ್ಲಿ ಎಲ್ಲ ಪಕ್ಷದಲ್ಲೂ ಕೂಡ ಅನೇಕ ಹಿರಿಯ ಅಂದರೆ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ನಾಯಕರುಗಳನ್ನು ನಾವು ನೋಡಿದ್ದೇವೆ. ಅಥವಾ ಈ ಪ್ರದೇಶ ಈ ಒಂದು ದೇಶಕ್ಕೆ ಒಂದು ರಾಷ್ಟ್ರ ಮಟ್ಟದ ಅಥವಾ ಈ ಒಂದು ರಾಜ್ಯಕ್ಕೆ ರಾಜ್ಯ ಮಟ್ಟದ ನಾಯಕರುಗಳನ್ನು ಕೊಟ್ಟಂಥ ಪ್ರದೇಶ ಆಗಿದ್ದರೂ ಕೂಡ ನಮ್ಮ ಅನೇಕ ಮೂಲಭೂತ ರೈಲ್ವೆ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಳ್ಳಿಕ್ಕೇ ನಮ್ಮಿಂದ ಆಗ್ತಾ ಇಲ್ಲ, ಆಗಲಿಲ್ಲ. ಯಾಕೆ ಅನ್ನೋದು ಒಂದು ಪ್ರಶ್ನೆ. ಮತ್ತು ನಮ್ಮ ಇನ್ನೂ ಕೂಡ ಕನಸಾಗಿಯೇ ಇರುವಂಥ ಬೇಡಿಕೆಗಳು ಯಾವುದು ಅಂತ ಅನಂತರ ನಾವು ಪರಿಹಾರ, ಯಾವ ರೀತಿ ಪರಿಹಾರ ಅನ್ನೋದನ್ನು ಚರ್ಚೆ ಮಾಡುವ. ಬಹುಮುಖ್ಯವಾಗಿ ನಾವು ದೇಶಕ್ಕೆ ದೊಡ್ಡ ದೊಡ್ಡ ನಾಯಕರುಗಳನ್ನು ಕೊಟ್ಟಿದ್ದೇವೆ. ನೋಡಿ, ಮೊದಲೆಲ್ಲ ಹೇಗೆ ಇತ್ತು ಹೇಳಿದರೆ, ನಾವು ಯಾರನ್ನು ನಮ್ಮ ಜನಪ್ರತಿನಿಧಿಗಳನ್ನಾಗಿ ಸಂಸತ್ತಿಗೆ ಕಳಿಸಿದ್ದೇವ ಅವರಿಗೆ ತನ್ನ ಒಂದು ಪ್ರದೇಶ ಹೇಳುವಂಥ ಪ್ರೀತಿ ಇತ್ತು. ನನ್ನ ಪ್ರದೇಶಕ್ಕೆ ನಾನು ಏನಾದರೂ ಮಾಡಬೇಕು ಹೇಳುವಂಥ ಒಂದು ಛಲ ಇತ್ತು. ಅದಕ್ಕೆ ಒಂದು ಶ್ರೀನಿವಾಸ ಮಲ್ಯರಿಂದ ನಮಗೆ ಮಂಗಳೂರಿಗೆ ಬಹಳಷ್ಟು ಕೊಡುಗೆಗಳು ಸಿಕ್ಕಿದೆ. ಇವತ್ತು ಮತ್ತೆ ಬಂದವರೀಗ ಈವನ್ ಟಿ.ಎ. ಪೈ ಅವರು ನಮ್ಮ ರೈಲ್ವೆ ಮಿನಿಸ್ಟರ್ ಆಗಿದ್ದು, ಆದರೂ ಕೂಡ ನಮಗೆ ರೈಲ್ವೆಯಿಂದ ಏನೂ ಆಗಲಿಲ್ಲ. ಆ ನಂತರ ಜಾಫರ್ ಶರೀಫ್ ರೈಲ್ವೆ ಮಿನಿಸ್ಟರ್, ಆವಾಗ ಸ್ವಲ್ಪ ಸಿಕ್ಕಿದೆ, ಅದು ಕರ್ನಾಟಕಕ್ಕೆ ಸಿಕ್ಕಿದ್ದು. ನಮಗೆ ಕರಾವಳಿ ಪ್ರದೇಶಕ್ಕೆ ಯಾವುದೂ ಸಿಕ್ಕಲಿಲ್ಲ. ಕರಾವಳಿ ಪ್ರದೇಶಕ್ಕೆ ಅತ್ಯಂತ ದೊಡ್ಡ ಒಂದು ಕೊಡುಗೆ ಹೇಳಿದರೆ ಜಾರ್ಜ್ ಫರ್ನಾಂಡಿಸ್ ಅವರು ಕೊಟ್ಟಿರುವಂಥ ಕೊಂಕಣ ರೈಲ್ವೆ. ಇಲ್ಲಿ ಕೊಂಕಣ ರೈಲ್ವೆಗೆ ಅತಿ ಹೆಚ್ಚು ಜಮೀನು ಕಳ್ಕೊಂಡವರು ನಾವು. ಆದರೆ ಇವತ್ತು ಎಷ್ಟು ಜಮೀನು ಕಳ್ಕೊಂಡಿದ್ದೇವೆ, ಆ ಕೊಂಕಣ ರೈಲ್ವೆಗೆ ಕರ್ನಾಟಕ ಸರ್ಕಾರ ಎಷ್ಟು ಮೊತ್ತ ಕೊಟ್ಟಿದೆ ಅದರಷ್ಟು ಸೌಲಭ್ಯ ವಂಚಿತರಾಗಿರುವಂಥವ್ರು ನಾವು.
ನತದೃಷ್ಟರು ನಾವು. ಕೇವಲ 2% ಹಣ ಕೊಟ್ಟು ಒಂದು ಸೆನ್ಸ್ ಜಮೀನು ಬಿಡದೆ ಅತಿ ಹೆಚ್ಚು ಲಾಭ ಪಡ್ಕೊಂಡವರು ಕೇರಳದವರು. ಇವತ್ತು ನೋಡಿ, ತ್ಯಾಗ ನಮ್ಮದು, ಲಾಭ ಅವರಿಗೆ. ಒಂದು. ಎರಡನೇದ್ದು, ಈಗ ನಮಗೆ ಈ ಕೊಂಕಣ್ ರೈಲ್ವೆಯಿಂದ ಮುಖ್ಯವಾಗಿ ಜಾರ್ಜ್ ಫರ್ನಾಂಡಿಸ್ ರವರು ಮಾಡಿದಂಥದ್ದು ಕನಸು ಏನು ಹೇಳಿದರೆ, ಮಂಗಳೂರಿನವರು, ಕರಾವಳಿ ಪ್ರದೇಶದವರು ಮುಂಬೈಯಲ್ಲಿ ಅತಿ ಹೆಚ್ಚಿದ್ದಾರೆ, ಅವರಿಗೆ ಒಂದು ಜನಸಾಮಾನ್ಯನ ಮಟ್ಟದಲ್ಲಿ ಒಂದು ಬರಲಿಕ್ಕೆ ಹೋಗಲಿಕ್ಕೆ ಉಪಯೋಗ ಆಗಲಿಕ್ಕೆ ಮಂಗಳೂರು ಮುಂಬೈ ರೈಲಿಗಾಗಿ ಕೊಂಕಣ್ ರೈಲ್ವೆ ಮಾಡಿದೆ. ಹೌದು. ಅವರು ಕೂಡ ಇದೇ ಮಂಗಳೂರಿನಿಂದ ಹೋಗಿ ಮುಂಬೈಗೆ ಹೋಗಿ, ಮುಂಬೈಯಲ್ಲಿ ಕಾರ್ಮಿಕ ಸಂಘಟನೆ ಮಾಡಿ, ರೈಲ್ವೆ ಸಂಘಟನೆ ಮಾಡಿ, ರೈಲ್ವೆ ಕಾರ್ಮಿಕರನ್ನು ಸಂಘಟನೆ ಮಾಡಿ, ಬಹುಶಃ ಆ ಒಂದು ತಾಯಿ ನೆಲದ ಒಂದು ಸಂಪರ್ಕ ಬಹುಶಃ ಅಥವಾ ಆ ಪ್ರೀತಿಯಿಂದ ಅವರು ಕೊಟ್ಟದ್ದು. ಇವತ್ತು ನಾವೇನಾಗಿದ್ದೇವೆ, ನನಗೆ ಗೊತ್ತಿದ್ದ ಪ್ರಕಾರ ಇಡೀ ಭಾರತದಲ್ಲಿ ಒಂದು ಪ್ರದೇಶ 3 ಇದಕ್ಕೆ ಹಂಚಿ ಹೋಗಿರುವಂಥದ್ದು ಇರುವುದು ಹೇಳಿದ್ರೆ ಮಂಗಳೂರು ಮಾತ್ರ. ರೈಲ್ವೆ ವಲಯ, ನಾವು ದಕ್ಷಿಣ ವಲಯ, ಒಂದು ಚಿಕ್ಕ ಪ್ರದೇಶ ಕೊಂಕಣ, ಸದರ್ನ್ ರೈಲ್ವೆಗೆ ಹೋಗಿದೆ. ಹೌದು, ಸದರ್ನ್ ರೈಲ್ವೆ ಅದು ಅವರು ನಮ್ಮ ಮೇಲೆ ಸವಾರಿ ಮಾಡುದು, ಅದು ಇರುವುದು ಪಾಲ್ಘಾಟ್. ಇನ್ನೊಂದು ಕೊಂಕಣ್ ರೈಲ್ವೆ, ಮೂರನೇದು ಸೌತ್ ವೆಸ್ಟರ್ನ್ ರೈಲ್ವೆ, ನೈಋತ್ಯ ವಲಯ. ಇಲ್ಲಿ ಇವರ ಹತ್ರ ಕೇಳಿದ್ರೆ ಅವರು ಬಿಡುವುದಿಲ್ಲ, ಅವರ ಹತ್ರ ಕೇಳಿದ್ರೆ ಇವರು ಬಿಡುವುದಿಲ್ಲ. ಇದೇ ಕಷ್ಟ. ಇಲ್ಲಿ ಇನ್ನೊಂದು ಏನಾಗುವುದು, ಅಲ್ಲಿಗೆ ಬರುವುದು. ಈಗ ನನ್ನ ಅದೇ ಮೂಲ ಪ್ರಶ್ನೆ ನಮ್ಮಲ್ಲಿ, ನೀವು ಜಾರ್ಜ್ ಫರ್ನಾಂಡಿಸ್ ಅವರನ್ನು ಉಲ್ಲೇಖ ಮಾಡಿದಿರಿ, ಅದು ನಾವು ಯಾವತ್ತೂ ಉಲ್ಲೇಖ ಮಾಡಬೇಕಾದದ್ದು, ನೆನಪಿಟ್ಟುಕೊಳ್ಬೇಕಾದ್ರೆ ನಾವು ಇನ್ನೂ ಅನೇಕ ಮಂದಿ ನಾಯಕರುಗಳನ್ನು ಎಲ್ಲ ಪಕ್ಷದಲ್ಲೂ, ನಾನು ಕಾಂಗ್ರೆಸ್, BJP, ಯಾಕಂದರೆ ಪ್ರಮುಖವಾಗಿ ಆಡಳಿತದಲ್ಲಿದ್ದಂಥ ಪಕ್ಷಗಳು, ರಾಷ್ಟ್ರಮಟ್ಟದ ನಾಯಕರುಗಳನ್ನು ನಾವು ಕೊಟ್ಟಿದ್ದೇವೆ. ಅಲ್ಲ ನೋಡಿ, ನಾವು ರಾಷ್ಟ್ರಮಟ್ಟದ ಈಗ ನಮ್ಮ ಜನಾರ್ದನ್ ಪೂಜಾರಿ ಅವರಿದ್ದರು, ಆಮೇಲೆ ಸದಾನಂದ ಗೌಡರು, ಧನಂಜಯ್ ಕುಮಾರ್ ಅವರು, NDA ಮೊದಲ ಬಾರಿಗೆ ಸರ್ಕಾರ ಆಗೋ ಕೂಡ ಧನಂಜಯ್ ಕುಮಾರ್ ಸೆಂಟ್ರಲ್ ಮಿನಿಸ್ಟರ್ ಆದರು. ಸದಾನಂದ ಗೌಡರು ರೈಲ್ವೆ ಮಿನಿಸ್ಟರ್ ಆಗುವಾಗ ನಾವು ಅವರನ್ನು ಭೇಟಿಯಾಗಿದ್ದೇವೆ. ನಮಗೆ ಮಂಗಳೂರಿಗೆ ಏನು ಕೊಡುಗೆ ಕೊಡಬೇಕು ಹೇಳುವಂಥದ್ದನ್ನು ಕೇಳಿದ್ದೇವೆ. ಆದರೆ ನಾವು ವಿಭಾಗ ಕೊಡಿ, ಅದು ಕೊಡಿ, ಇದು ಕೊಡಿ. ಆ ಮನುಷ್ಯ ಒಂದೇ ಒಂದು ಪ್ಲ್ಯಾಟ್ಫಾರ್ಮಿಗೆ ಹಣ ಕೊಡಿ ಹೇಳಿದ್ರು ಹಣ ಕೊಡಲಿಲ್ಲ ಅಂಥವರು. ಜನಾರ್ದನ್ ಪೂಜಾರಿಯವರು ಬೇರೆ ಎಲ್ಲ ಮಾಡಿದರು, ಆದರೆ ರೈಲ್ವೆಗೆ ಏನು ಮಾಡಲಿಲ್ಲ. ಧನಂಜಯ್ ಕುಮಾರ್ ಕೂಡ ಹಾಗೆ, ಇವರು ಕೂಡ ಹಾಗೆ ಮಾಡಿದ್ದು. ಅದರಲ್ಲಿ ನಾನು ಸ್ವಲ್ಪ ಆದರೂ ನಳಿನ್ ಕುಮಾರ್ ಅವರನ್ನು ನಾನು ಅವರಿಗೆ ಗೌರವ ಕೊಡ್ತೇನೆ. ಯಾಕೆ ಹೇಳಿದರೆ, ನಾನು ಈ ರೈಲ್ವೆಯ ಬಗ್ಗೆ ಹೋದ ಸಲ 3 ವರ್ಷ ನಾನು ಪಾಲಕ್ಕಾಡಿನಲ್ಲಿ DRUCC ಮೆಂಬರ್ ಆಗಿರುವಾಗ ನಾನು ಅಲ್ಲಿ ಡಿಮಾಂಡ್ ಮಾಡಿ ಇವರ ಹತ್ರ ಬಂದು ಇದಕ್ಕೊಂದು ನೀವು ಲೆಟ್ರ್ ಕೊಡಬೇಕು ಹೇಳುವಾಗ ಅವರು ರೈಲ್ವೆ ಬೋರ್ಡಿಗೆ ಲೆಟ್ರ್ ಕೊಟ್ಟು ಮಂಗಳೂರಿನಲ್ಲಿ 2 ಲಿಫ್ಟ್, 2 ಎಕ್ಸ್ಲೇಟರ್, ಒಂದು ನಿಮ್ಮದು ಆ ರೋಡಿಗೆ ಕಾಂಕ್ರೀಟ್, ಇದೆಲ್ಲವೂ ಅವರು ಹೇಳಿದರೆ, ಮುಂದೆ ಹೇಳಿದರೆ ರೈಲ್ವೆಯಲ್ಲಿ MP ಲೆಟರ್ ಇಲ್ಲದಿದ್ದರೆ ನನಗೆ ಏನು ಮಾಡಲಿಕ್ಕೆ ಆಗುದಿಲ್ಲ. ಬರ್ತೇನೆ ಅಲ್ಲಿಗೆ. ಇದು ಭಟ್ರೆ, ಗೋಪಾಲಕೃಷ್ಣ ಭಟ್ರೆ, ನಮ್ಮ ಕರಾವಳಿ ಅನೇಕ ನಾಯಕರುಗಳನ್ನು ಈ ದೇಶಕ್ಕೆ, ರಾಜ್ಯಕ್ಕೆ ಕೊಟ್ಟಂಥ ಪ್ರದೇಶ. ರೈಲ್ವೆ ವಿಚಾರಕ್ಕೆ ಬಂದಾಗ ಹನುಮಂತ ಕಾಮತ್ ಅವರು ಉಲ್ಲೇಖ ಮಾಡಿದರು, ಮತ್ತು ಯಾವತ್ತು ಚರಿತ್ರೆಯಲ್ಲಿ ಉಲ್ಲೇಖ ಮಾಡುವಂಥದ್ದು ಜಾರ್ಜ್ ಫರ್ನಾಂಡಿಸ್ ಅವರು. ನನ್ನ ಪ್ರಶ್ನೆ, ಉಳಿದ ನಾಯಕರುಗಳು ಹೊಸ ಕಾಲಘಟ್ಟದಲ್ಲಿ ಕಳೆದ ಒಂದು 30 ವರ್ಷದಿಂದ ಯಾಕೆ ಏನು ಮಾಡಲಿಲ್ಲ? ಯಾಕೆ ಅಂತ ಒಂದು ಮುಖ್ಯವಾಗಿ ಇಚ್ಛಾಶಕ್ತಿಯ ಕೊರತೆ. ಕೇರಳ ಅಥವಾ ತಮಿಳುನಾಡಿಗೆ ಕಂಪೇರ್ ಮಾಡಿದರೆ ನಮ್ಮ ಕರ್ನಾಟಕ ರೈಲ್ವೆ ನೆಟ್ವರ್ಕಲ್ಲಿ ತುಂಬ ಹಿಂದುಳಿದಿದೆ. ಮುಖ್ಯವಾಗಿ ಇಲ್ಲಿಯ ನಾಯಕರುಗಳಾಗಲಿ, ಮಂತ್ರಿಗಳಾಗಲಿ ಬಹುಶಃ ವಿಮಾನದಲ್ಲಿ ಬೇರೆ ಯಾವುದೋ ಇದರಲ್ಲಿ ಹೋಗ್ತಾರೆ, ಅಥವಾ ಪ್ರೈವೇಟ್ ಕಾರ್ಗಳಲ್ಲಿ. ಈ ಬೇರೆ ರಾಜ್ಯದ ಅದು ಬೇರೆ ರಾಜ್ಯಗಳಲ್ಲೂ ಕೂಡ ಹೋಗ್ತಾರೆ. ಇಲ್ಲ, ಬಹುಶಃ ಕೇರಳದವರು ಮುಖ್ಯಮಂತ್ರಿ ಸಮೇತ ರೈಲಲ್ಲಿ ಪ್ರಯಾಣ ಮಾಡುವಂತ ಇದು. ತಮಿಳುನಾಡು ಮತ್ತು ಕೇರಳದಲ್ಲಿ ಆ ರೈಲ್ವೆ ಬಗ್ಗೆ ಒಂದು ಜನರಿಗೆ ಒಂದು ಇದಿದೆ. ನಮ್ಮಲ್ಲಿ ಮುಖ್ಯವಾಗಿ ಕರಾವಳಿ ಜನರಿಗೂ ರೈಲ್ವೆ ಕೇರಳದಲ್ಲಿ ಕರೆಕ್ಟ್ ನಾನು ಒಲವಿಲ್ಲ. ನೀವು ಯಾವುದೇ ರೈಲ್ವೆ ಸ್ಟೇಷನ್ ಕೇರಳದಲ್ಲಿ ಹೋದ್ರೆ ಒಂದು 200-300 ಟೂ ವೀಲರ್ಗಳು, ಒಂದು 50-100 ಸೈಕಲ್ಗಳು, ಒಂದು 10 ಕಾರ್ಗಳು ಇರ್ತದೆ. ನೀವು ಮಂಗಳೂರಿನ ದಕ್ಷಿಣ ಕನ್ನಡದ ರೈಲ್ವೆ ಸ್ಟೇಷನ್ಗಳಲ್ಲಿ ಜನರೇ ಬರುವುದು ಅಂತ ಒಂದು ಕಷ್ಟ. ಯಾಕಂದ್ರೆ ಒಂದು ಮುಖ್ಯವಾಗಿ ರೈಲ್ವೆ ನಿಲ್ದಾಣಗಳು ನಗರದಿಂದ ಸ್ವಲ್ಪ ಹೊರಗಿದೆ. ಕಾರಣ ಎಂತಂದ್ರೆ ಇದು ಇತ್ತೀಚೆಗೆ ಆದ ಒಂದು 20-25 ವರ್ಷಗಳೇ ಆದ ನೆಟ್ವರ್ಕ್ಗಳು. ಕೇರಳದ ಮುಂಚೆ ರೈಲು 50-60 ವರ್ಷಗಳಿಂದ ಇತ್ತು, ನಗರ ಅದರ ಸುತ್ತಮುತ್ತ ಬೆಳೆಯಿತು. ಅದು ಒಂದು. ಮತ್ತೆ ಇಲ್ಲಿ ಒಂದು ಇಚ್ಛಾಶಕ್ತಿಯ ಕೊರತೆ. ಹನುಮಂತ ಕಾಮತ್ ಹೇಳಿದ ಹಾಗೆ
ಇವರು ಏನಾಗ್ತದೆ ಅಲ್ಲಿ ಪಾರ್ಲಿಮೆಂಟಲ್ಲಿ ನಮಗೆ ನಾವು ಕೇಳಿದ ತಕ್ಷಣ ಬೇರೆಯವರು ಸ್ವಾರ್ಥಿಗಳಾಗ್ತಾರ ಅಂತ ಹೇಳೋ ಒಂದು ನಾಚಿಕೆಯಿಂದ ಅಥವಾ ಯಾವುದೋ ಒಂದು ಕಾರಣದಿಂದ ಇವರು ನಮ್ಮ ಡಿಮಾಂಡನ್ನು ಸರಿಯಾಗಿ ಯಾವುದೇ ಪಕ್ಷ ಇರಲಿ ಒಂದು ಮಾಡಲಿಲ್ಲ ಅಂತ ಹೇಳೋದು ನಮ್ಮ ಜನರ ಅಭಿಪ್ರಾಯ. ನಮ್ಮ ಒಂದು ಮಲತಾಯಿ ಧೋರಣೆ ಈಗಲೂ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದೆ, ಮುಂದುವರಿತಾ ಇದೆ. ಮತ್ತು ಮಾನ್ಯ ಹನುಮಂತ ಕಾಮತ್ ಅಂತ ಒಂದು ಹಿರಿಯ ಕಾರ್ಯಕರ್ತರು ಮತ್ತು ಕೆಲವರು ಹೆಸರು ಹೇಳಿದ ತುಂಬ ಕಾರ್ಯಕರ್ತರ ಹೋರಾಟದಿಂದಲೂ ಒಂದು ಇಷ್ಟಾದರೂ ಆಯ್ತಲ್ಲ ಅಂತ ಹೇಳುವ ಒಂದು ಸಂತೋಷ ನಮಗೆ. ಇಲ್ಲಿ ಅವರಿಗೆ ಪೂರಕವಾಗಿ ಇಲ್ಲಿ ಮುಖ್ಯವಾಗಿ ಹೇಗೆ ಹೇಳಿದರೆ, ಕೇರಳ ತಮಿಳುನಾಡಿನವರು ಅವರ ರೈಲ್ವೆ ಡಿಮಾಂಡ್ ಇದ್ದರೆ ಸಂಸತ್ತಿನಲ್ಲಿ ಆ ವಿಷಯ ಬಂದಾಗ ಅವರು ಯಾವುದೇ ರಾಜಕೀಯವನ್ನು ತರದೆ ಎಲ್ಲರೂ ಎದ್ದು ನಿಂತು ಮಾತಾಡ್ತಾರೆ. ಆಗ ಅವರ ಡಿಮಾಂಡ್ ಆಗ್ತದೆ. ನಮ್ಮ ಕರ್ನಾಟಕದವರು ಅದು ಆದರೆ ಬಿಜೆಪಿಗೆ ಹೆಸರಾಗ್ತದೆ, ಇದು ಆದರೆ ಕಾಂಗ್ರೆಸ್ಸಿಗೆ ಹೆಸರಾಗ್ತದೆ ಹೇಳಿ ಇವರು ಮಾಡುವುದೇ ಇಲ್ಲ. ಒಂದು. ಎರಡನೇದ್ದು, ನಾನು 3 ಬಾರಿ ದೆಹಲಿಗೆ ರೈಲ್ವೆ ಮಿನಿಸ್ಟ್ರಿಗೆ ಮೀಟಿಂಗಿಗೆ ಹೋದಾಗ ನಾನು ರೈಲ್ವೆ ಬೋರ್ಡಿಗೆ ಹೋಗಿದ್ದೇನೆ. ಆ ರೈಲ್ವೆ ಬೋರ್ಡಿನ ಕಟ್ಟಡದಲ್ಲಿ ಇರುವ ಒಟ್ಟು ವಿವಿಧ ಕಚೇರಿಗಳು ರೈಲ್ವೆದು, ಅದರಲ್ಲಿ 65% ಕೇರಳದವರು ಇರೋದು. ಡೆಲ್ಲಿಯಲ್ಲಿ ರೈಲ್ವೆ ಅಲ್ಲಿಂದ ಎಲ್ಲವೂ ಬರುವುದು. ಅವರು ಇದ್ದರೆ ಅವರು ನಮಗೆ ಕೊಡ್ತಾರೆ. ನೀವು ನೋಡಿ, ಮಂಗಳೂರು ಜಂಕ್ಷನ್ ಅನ್ನು ವೇಗವಾಗಿ ಅಭಿವೃದ್ಧಿಪಡಿಸಿದ್ರು. ಮಂಗಳೂರು ಸೆಂಟ್ರಲ್ಗೆ ಏನು ಕೊಡುವುದಿಲ್ಲ. ನಿಮಗೆ ನಾನು ಒಂದು ಹೇಳ್ತೇನೆ, 3 ವರ್ಷದ ಮೊದಲು ನಾನು ರೈಲ್ವೆ ಮೆಂಬರ್ ಆಗಿರುವಾಗ ಮಂಗಳೂರಿನಲ್ಲಿ 4ನೇ 5ನೇ ಪ್ಲಾಟ್ಫಾರ್ಮಿಗೆ ಹಣ ಸ್ಯಾಂಕ್ಷನ್ ಆಗಿದೆ. ಇವತ್ತಿಗೂ ಅಲ್ಲಿ ಒಂದು ಚೂರು ಕೆಲಸ ಆಗಲಿಲ್ಲ. ಇರೋದು 3 ಪ್ಲಾಟ್ಫಾರ್ಮ್. 2 ವರ್ಷ ಆಯಿತು. ಪಿಟ್ ಲೈನ್ ಶಿಫ್ಟಿಂಗ್ ಹೇಳಿ ಹಣ ಸ್ಯಾಂಕ್ಷನ್ ಆಗಿದೆ, ಕೆಲಸ ಆಗುದಿಲ್ಲ. ಅದು ಏನು ಮಾಡುದು ಹೇಳಿ? ಅಲ್ಲಿ ರೈಲ್ವೆ ಬೋರ್ಡಿನಲ್ಲೇ ನಮಗೆ ತೊಂದರೆ ಕೊಡ್ತಾ ಇರುವುದರಿಂದ ಎಲ್ಲಿಯವರೆಗೆ. ಈಗ ನೋಡಿ, ಇನ್ನೊಂದು ನನ್ನದು, ಈ ಸಲ ಬಿಜೆಪಿ ಅವರೇ ಇರುವುದು. ಅವರದ್ದು ಮಾತುಕತೆ ಮಾಡಿ ರೈಲ್ವೆ ವಿಷಯ ಬಂದಾಗ ಕರ್ನಾಟಕ ಹೇಳುವ ಪ್ರೀತಿಯಿಂದ ಇವರು ಅಲ್ಲಿ ಧ್ವನಿ ಎತ್ತಿದ್ರೆ ಕರ್ನಾಟಕ ಶಿವಪಾಲು ತಗೊಂಡು ಬರ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರ ಬಿಜೆಪಿ, ಕೇಂದ್ರ ಸರ್ಕಾರ ಬಿಜೆಪಿ. ನೋಡ ಇದು ಹನುಮಂತ ಕಾಮತ್ ಏನಾಗುತ್ತೆ ಅನ್ನೋದನ್ನು ನೋಡುವ. ಎಲ್ಲರೂ ಸೇರಿ ಒಟ್ಟಿಗೆ ಪ್ರಯತ್ನ ಮಾಡಬಹುದಾ ಅನ್ನೋ ವಿಚಾರ ಕೂಡ ನಾವು ಚರ್ಚೆ ಮಾಡುವ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಮಂಗಳೂರು ರೈಲ್ವೆ ವಲಯ ಜೊತೆಗೆ ಮಂಗಳೂರು ಮತ್ತು ಕರಾವಳಿ ಈ ಒಂದು ಪ್ರದೇಶದಲ್ಲಿ ರೈಲ್ವೆ ಮತ್ತು ರೈಲ್ವೆಗೆ ಸಂಬಂಧಪಟ್ಟಂಥ ಕೆಲಸಗಳು ಮತ್ತು ಅಭಿವೃದ್ಧಿಗಳು ಆಗುವ ವಿಚಾರವಾಗಿ ಮತ್ತು ಜನರ ಬೇಡಿಕೆ ಈ ವಿಚಾರವಾಗಿ ಇವತ್ತು ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೇವೆ. ಬಹುಮುಖ್ಯವಾಗಿ ಮಂಗಳೂರು ರೈಲ್ವೆಯನ್ನು ನೈಋತ್ಯ ವಲಯಕ್ಕೆ ಸೇರ್ಪಡೆ ಆಗಬೇಕು ಅನ್ನೋಂಥ ಒಂದು ಆಗ್ರಹ, ಒತ್ತಡ ಈಗಾಗಲೇ ಎಲ್ಲ ವಲಯದಿಂದ ಕೇಳಿ ಬರ್ತಾ ಉಂಟು. ಈ ಸಂದರ್ಭದಲ್ಲಿ ನಾವು ಮಾತುಕತೆ ನಡೆಸುವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿಯ ಸದಸ್ಯರಾಗಿರುವಂಥ ಹನುಮಂತ ಕಾಮತ್ ಅವರಿದ್ದಾರೆ. ಜೊತೆಗೆ ಜನಪರ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಈಗಾಗಲೇ ನಮ್ಮ ಮಾತುಕತೆಯ ಸಂದರ್ಭದಲ್ಲಿ ನಾವು ಮಾತನಾಡಿದೆವು, ಯಾಕೆ ಕರಾವಳಿಯಲ್ಲಿ ಇಷ್ಟು ದೊಡ್ಡ ದೊಡ್ಡ ಹಿರಿಯ ಶ್ರೇಷ್ಠ ರಾಜಕಾರಣಿಗಳಿದ್ದರೂ ಕೂಡ ನಮ್ಮ ಅನೇಕ ಅತ್ಯಂತ ಪ್ರಾಥಮಿಕವಾದ ಬೇಡಿಕೆಗಳು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ, ಅನ್ಲೆಸ್ ಜಾರ್ಜ್ ಫರ್ನಾಂಡಿಸ್ ಅವರು ಕೊಟ್ಟಂಥ ಒಂದು ಕೊಂಕಣ ರೈಲ್ವೆಯನ್ನು ಹೊರತುಪಡಿಸಿದರೆ. ಸೊ ಎಸ್, ಇದು ಹನುಮಂತ ಕಾಮತ್ ಅವರೇ, ನಮ್ಮ ಬೇಡಿಕೆಗಳು ಸ್ವಾಭಾವಿಕವಾಗಿ ದೊಡ್ಡದೇ ಇರುತ್ತೆ. ಏನು ಬಹುಮುಖ್ಯವಾದ ನಮ್ಮ ಬೇಡಿಕೆ ಅಥವಾ ನಮ್ಮ ಕೊರತೆಗಳು, ನಮ್ಮ ಮಂಗಳೂರನ್ನು ನಾವೊಂದು ಪ್ರದೇಶವಾಗಿಟ್ಟುಕೊಂಡು ಅಥವಾ ಕರಾವಳಿ, ಇಡೀ ಕರಾವಳಿ ಒಂದು ಪ್ರದೇಶವನ್ನು ಅಲ್ಲಿ ಮುಖ್ಯವಾಗಿ ಹೇಗೆ ಹೇಳಿದರೆ, ನಮ್ಮ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ 3 ಪ್ಲಾಟ್ಫಾರ್ಮ್ ಇರೋದು. ಹೌದು, ಆ 3 ಪ್ಲಾಟ್ಫಾರ್ಮ್ ಇರುವುದರಿಂದ ನಮಗೆ ಹೆಚ್ಚುವರಿಯಾಗಿ ಹೊಸ ರೈಲುಗಳು ಸ್ಯಾಂಕ್ಷನ್ ಆಗುದು. ನಾವು ಅನೇಕ ಬಾರಿ ರೈಲ್ವೆ ಬಜೆಟ್ ಸಂದರ್ಭದಲ್ಲಿ ಮಾತಾಡ್ತೇವೆ, ಮಂಗಳೂರಿಗೆ ಯಾಕೆ ಹೊಸ ರೈಲು ಬರುವುದಿಲ್ಲ ಅಂತ. ಬೇಸಿಕ್ ಸಮಸ್ಯೆ ಇಲ್ಲಿ ನೀವು ಹೇಳುವಂಥದ್ದು ಪ್ಲಾಟ್ಫಾರ್ಮ್ನ ಕೊರತೆ. ಇನ್ನೊಂದು ಅಂತ ಹೇಳಿದರೆ, ಒಂದು ವೇಳೆ ಟೈಮ್ ಅಡ್ಜಸ್ಟ್ ಆಗಿಕೊಂಡು ಯಾವುದಾದರೂ ಹೊಸ ಟ್ರೈನ್ ಬಂದರೆ ಅದು ನಮಗೆ ಬೇಗ ಸಿಕ್ಕದ ಹಾಗೆ ಈ ಸದರ್ನ್ ರೈಲ್ವೆ ಅವರು ತೊಂದರೆ ಮಾಡೋದು. ಅಲ್ಲಿ ಪ್ಲಾಟ್ಫಾರ್ಮ್ ಖಾಲಿ ಇಲ್ಲ ಹೇಳಿ. ಮತ್ತು ಇನ್ನೊಂದು ಅಂತ ಹೇಳಿದರೆ,
ಜನರಿಗೆ ಉಪಯೋಗವಾಗುವ ಸಮಯದಲ್ಲಿ ಟ್ರೈನಿನ ಟೈಮಿಂಗ್ಸ್ ಫಿಕ್ಸ್ ಮಾಡದೇ ಇರುವುದರಿಂದ ಈ ಪ್ಲಾಟ್ಫಾರ್ಮಿನ ಕೊರತೆಯನ್ನು ತೋರಿಸಿಕೊಂಡು ಯಾವುದೋ ಟೈಮಿಗೆ ಕೊಟ್ಟರೆ ಅದು ಜನರು ಹೋಗುದಿಲ್ಲ. ಜನರು ಹೋಗುದಿಲ್ಲ ಹೇಳಿದ ಕೂಡಲೇ ರೈಲ್ವೆಯಲ್ಲಿ ಹೇಗೆ ಇದೆ ಹೇಳಿದರೆ 3 ತಿಂಗಳಲ್ಲಿ ಅವರದ್ದು ಒಂದು ಅಂದಾಜಿನಷ್ಟು ಪ್ರಯಾಣಿಕರು ಪ್ರಯಾಣಿಸದಿದ್ದರೆ ಅವ್ರು ರೈಲು ಕ್ಯಾನ್ಸಲ್ ಮಾಡುವ ಅಂತ ರೈಟ್ ರೈಲ್ವೆ ಅವರಿಗೆ. ಹೌದೌದು, ಸಾಮಾನ್ಯವಾಗಿ ಬಹುಶಃ ಅವರು ಅದು ಏನು ಅವರಿಗೆ ಬರುವಂಥ ಆದಾಯ ಅಥವಾ ಅಲ್ಲಿ ಫೀಸಿಬಿಲಿಟಿ, ಎಷ್ಟು ಜನ ಬರ್ತಾರೆ, ಓಡಿಸಬೇಕಾ, ಇವೆಲ್ಲ ಸಾಮಾನ್ಯವಾಗಿ ಎಲ್ಲ ಇಲಾಖೆಯಲ್ಲಿ ಇರುವಂಥದ್ದು. ಬಹುಶಃ ಅದನ್ನು ನೀವು ಹೇಳಿದಾಗೆ ಅದನ್ನು ಅಲ್ಲಿ ಅವರು ಅಸೆಸ್ ಮಾಡುವಾಗ ಅಲ್ಲಿ ಜನರ ಪ್ರಯಾಣಿಕರ ಕೊರತೆ ಇದ್ದರೆ ರದ್ದಾಗುತ್ತೆ. ಹಾಗೆ ನೋಡಿ, ಇದು ಮಂಗಳೂರಿನಿಂದ ಪಂಡರಾಪುರಕ್ಕೆ ಹೋಗಲಿಕ್ಕೆ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಹೇಳಿ ಒಂದು ಟ್ರೈನ್ ಇತ್ತು. ಆ ಕೊಂಕಣ್ ರೈಲ್ವೆ ಆಗುವಾಗ ಅದನ್ನು ನಿಲ್ಲಿಸಿ ನಾವು ಅದನ್ನು ಕಳೆದ ಒಂದು 10-12 ವರ್ಷದಿಂದ ಅದನ್ನು ರೀಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅದು ಮಂಗಳೂರಿಂದ ಮೀರಜಿಗೆ ಹೋಗೋದು, ಅಲ್ಲಿಂದ ನಾವು ಬಸ್ಸಿನಲ್ಲಿ ಹೋಗ್ಬೋದು, ಇಲ್ಲದಿದ್ದರೆ ಪಂಡರಾಪುರಕ್ಕೆ ಅಲ್ಲಿಂದ ಲೋಕಲ್ ಟ್ರೈನ್. ಇಷ್ಟರವರೆಗೆ ಅದನ್ನು ಸ್ಯಾಂಕ್ಷನ್ ಮಾಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತು ನೋಡಿ ಬಿಜಾಪುರದವರು ಹೈಯೆಸ್ಟ್ ಜನ ಮಂಗಳೂರು, ಅವರ ಆ ಬಿಜಾಪುರ ಟ್ರೈನ್ ಜಂಕ್ಷನ್ನಿಂದ ಇಲ್ಲಿಂದ ಈ ಪಾಪದ ಬಿಜಾಪುರದ ಕೂಲಿ ಕಾರ್ಮಿಕರು ಜಂಕ್ಷನ್ ತನಕ ಹೋಗ್ಬೇಕಾದ್ರೆ ಅವರಿಗೆ ಅಲ್ಲಿಂದ ಬಿಜಾಪುರಕ್ಕೆ 200 ರೂಪಾಯಿ ಆದ್ರೆ ಮಂಗಳೂರಿನಿಂದ ಕಂಕನಾಡಿ ಹೋಗ್ಲಿಕ್ಕೆ ರಿಕ್ಷಾಕ್ಕೆ 300 ರೂಪಾಯಿ. ಇಂಥ ಅವಸ್ಥೆ ನಮ್ಮದು. ಇಂಥ ಪರಿಸ್ಥಿತಿ ಇರುವಾಗ ಜನರು ಹೇಗೆ ರೈಲು ಉಪಯೋಗಿಸುವುದು? ಮಂಗಳೂರು ಹಂಪನಕಟ್ಟೆಯಿಂದ ಮಂಗಳೂರು ಕಂಕನಾಡಿ ಬಜಾಲ್ನಲ್ಲಿರುವಂಥ ಏನು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿದ್ದರೆ ಆಟೋದವರು ಈ ರೀತಿ ಸುಲಿಗೆ ಮಾಡ್ತಾರೆ. ಇದು ಅಲ್ಲ, ಜಿಲ್ಲಾಡಳಿತ ಗಮನಿಸಬೇಕಿದು. ಸುಮ್ಮನೆ ಯಾಕೆಂದರೆ ಪ್ರಯಾಣಿಕರು ಯಾವತ್ತೂ ಈ ಗೋಳು ಇದ್ದೇ ಇದೆ. ಮತ್ತು ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಬೇರೆ ರಾಜ್ಯಗಳಿಂದ ಬಂದು ರೈಲ್ವೆ ಸ್ಟೇಷನಲ್ಲಿ ಇಳಿದಾಗ ನಮ್ಮ ಕೊನೆಯ ಸ್ಟೇಷನ್ ಇದು ಗೋಪಾಲಕೃಷ್ಣ ಭಟ್ರೆ, ಅದೇ ನಮ್ಮ ಬಹುಮುಖ್ಯ ಬೇಡಿಕೆಗಳು ಏನು ಕೊರತೆ. ಆ್ಯಕ್ಚುಲಿ ಇದು ಹೇಳಿದಲ್ಲ, ಇವು ಕಾಮತ್ ಹೇಳಿದಾಗ ಇದು 3 ವಿಭಾಗಗಳಲ್ಲಿ ಹಂಚಿ ಹೋಗಿದೆ. ನಾವು ಆ್ಯಕ್ಚುಲಿ ಇದಕ್ಕೆ ನಮಗೆ ಮಂಗಳೂರಿಗೆ ವಿಭಾಗ ಕೇಳುವಂಥ ಎಲ್ಲ ಹಕ್ಕುಗಳಿದೆ. ಈ ಕಡೆ ಹಾಸನದ ಈಚೆ, ಈ ಕಡೆ ಗೋವಾದಿಂದ ಈಚೆ ಕೊಂಕಣ್ ರೈಲು ಮತ್ತು ಕೇರಳದ ಕಾಸರಗೋಡಿಂದ ಈಚೆ ಸೇರಿದರೆ ನಮ್ಮೊಂದು ಮಂಗಳೂರು ವಿಭಾಗ ಅಂತ ಬೇಡಿಕೆ ನಾವು ಮಂಡಿಸಲಿಕ್ಕೆ ಪ್ರಯತ್ನ ಮಾಡಿದೆವು ಮತ್ತು ಹೋರಾಟ ಮಾಡಿದೆವು. ಮತ್ತೇನಾಯಿತು, ಹಣಕಾಸಿನ ಕೊರತೆಯಿಂದಾಗಿ ಕೊನೆಯ ಪಕ್ಷ ನಮ್ಮನ್ನು ಮೈಸೂರು ವಲಯಕ್ಕೆ ಮತ್ತು ಸೌತ್ ವೆಸ್ಟರ್ನ್ ನೈಋತ್ಯ ವಲಯಕ್ಕೆ ಮೈಸೂರು ಡಿವಿಷನ್ ಅಂಡರ್ ನಮ್ಮನ್ನು ಮರ್ಜ್ ಮಾಡಿ, ಆಗ ನಾವು ಅಟ್ಲೀಸ್ಟು ಮಂಗಳೂರು ಒಂದೇ ವಲಯದಲ್ಲಿ ಇರ್ತದೆ, ಈ ಕಡೆಗೆ ಬೆಂಗಳೂರು ಅಥವಾ ಯಾವುದೇ ಇದಕ್ಕೆ ಬೇಕಾದ ರೈಲನ್ನು ಕೇಳಬಹುದು ಅಂತ ಒಂದು ಪ್ರಯತ್ನವನ್ನು ಇತ್ತೀಚೆಗೆ ನಾವು ಭಾರಿ ಹೋರಾಟ ಮಾಡ್ತಾ ಇದ್ದೇವೆ. ಈ ಬಗ್ಗೆ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಂಸದರ ನೇತೃತ್ವದಲ್ಲಿ ಅಥವಾ ಸಹಕಾರದಲ್ಲಿ ನಾವು ಇದನ್ನು ಹೋರಾಟ ಮಾಡ್ತಾ ಇದ್ದೇವೆ. ಯಾಕೆ ಇದು ಕಾಡ್ಲಿಕ್ಕೆ ಇಷ್ಟು ಕಾರಣ ಅಂದರೆ, ನಾವು ಬೆಂಗಳೂರಿಗೆ ಒಂದು ಕಾಂಗ್ರೆಸ್ ಸರ್ಕಾರ ಇರುವಾಗ ಟ್ರೈನ್ ಆಯಿತು, ನಾವೆಲ್ಲ ಖುಷಿಪಟ್ಟಿವಿ ಬೆಂಗಳೂರು ಅಂತೇಳಿ. ಕಡೆಗೆ ಬರುವಾಗ ಆದ್ಯಲ್ಲಿ ವಯ ಕೇರಳ ತಮಿಳುನಾಡು. ಸೊ ಇಂಥ ಒಂದು ಅನ್ಯಾಯ. ಮತ್ತು ಲಾಸ್ಟ್ ಇಯರ್ ಒಂದು ಬೆಂಗಳೂರಿಂದ ಮಂಗಳೂರಿಗೆ ಟ್ರೈನ್ ವಾರದಲ್ಲಿ 3 ದಿವಸ ಮಾಡಿದ್ರು. ಸಾಯಂಕಾಲ 4:15 ಗಂಟೆಗೆ ಯಶವಂತಪುರದಿಂದ ಹೊರಟು ಬೆಳಿಗ್ಗೆ ಮಧ್ಯರಾತ್ರಿ 2:30-3 ಗಂಟೆಗೆ ಮಂಗಳೂರಿಗೆ ಬರೋದು. ಆ ಕಡೆ 4:15 ಗಂಟೆಗೆ ಯಶವಂತಪುರ ಹೊರಡ್ಬೇಕಾದ್ರೆ ಅವು ಮಧ್ಯಾಹ್ನ ಮನೆಯಿಂದ ಅಥವಾ ಬೆಂಗಳೂರಿಂದ ಹೊರಡಬೇಕು. ಪುನಃ ಈ ಮಧ್ಯರಾತ್ರಿ 2:30-3 ಗಂಟೆ ರಾತ್ರಿ ಬಂದು ಈ ಮಂಗಳೂರು ಆಟೋ ಹಿಡಿದ್ರೆ ಕತೆ. ಹಾಗಾದ್ರೆ ಈ 1.5 ದಿವಸ ಅವನಿಗೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಅವನಿಗೆ ಹುಚ್ಚಿ ಹಿಡಿದಿದೆಯಾ? ಮತ್ತೆ ಇನ್ನೊಂದು ಸಮಸ್ಯೆ ನೋಡಿ ಸರ್, ಈಗ ಇಲ್ಲಿ ಮಂಗಳೂರಿಂದ ಹೊರಡುವ ಬಸ್ಸುಗಳು 8-9 ಗಂಟೆ ಒಳಗೆ ಬೆಂಗಳೂರು ತಲುಪ್ತದೆ. ಈಗ ಟ್ರೈನ್ಗಳು ಸಾಯಂಕಾಲ 7 ಗಂಟೆಗೆ 8 ಗಂಟೆ ಹೊರಟ್ರೆ ಮರುದಿವಸ 7 ಗಂಟೆಗೆ 8 ಗಂಟೆಗೆ 10-12 ಗಂಟೆಗಳ ಕಾಲ ರೈಲಲ್ಲಿ ಪ್ರಯಾಣಿಸಬೇಕಂತ ಒಂದು ಕಠಿಣ ಸ್ಥಿತಿ ಇದೆ. ಇಂಥ ಒಂದು ಸಮಸ್ಯೆಗಳನ್ನು ಎಷ್ಟು ಜನ ರೈಲಿಗೆ ಆಶ್ರಯ ಪಡ್ತಾರೆ. ಸೊ ರೈಲಿನವರಿಗೆ ಅವರ ಆಕ್ಯುಪೆನ್ಸಿ 30-40% ಕಮ್ಮಿ ಆದ ತಕ್ಷಣ ಅವರು ರೈಲ್ವೆಗೆ ನಮಗೆ ಸರಿಯಾಗಿ ಆದಾಯ ಇಲ್ಲ, ರದ್ದು ಮಾಡುವಂತಹ ಒಂದು. ಸೊ ಎಲ್ಲ ವಿಷಯದಲ್ಲಿ ನಮಗೆ ಕರಾವಳಿ ಕರ್ನಾಟಕದವರಿಗೆ ಎಸ್ಪೆಷಲಿ ಮಂಗಳೂರು ವಲಯದವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಯಾವುದೇ ಪಕ್ಷ ಇರಲಿ ನಮಗೆ ಆದ ಸಹಕಾರ ಈಗಲೂ ಸಾಕಾಗ್ತಿಲ್ಲ, ಇನ್ನು ಆಗ್ಬೋದು ಅಂತ ಹೇಳೋ ಒಂದು ಆಶಯ ನಮಗೆ. ಇದು ಹನುಮಂತ ಕಾಮತ್ ಅವರೇ, ಒಂದು ವಲಯವನ್ನು ಈಗ ಏನು ನೀವು ನೈಋತ್ಯ ವಲಯಕ್ಕೆ ಸೇರ್ಪಡಿಸಬೇಕು ಅನ್ನೋಂಥ ಒಂದು ಬೇಡಿಕೆ ಅಥವಾ ಒಂದು ಪ್ರತ್ಯೇಕವಾದ ವಲಯ ಮಾಡಬೇಕು ಅಂತ. ಈಗ ನೀವು ಅನೇಕ ದೀರ್ಘಕಾಲದಿಂದ ಈ ಒಂದು ರೈಲ್ವೆ ಹೋರಾಟದಲ್ಲಿ ತೊಡಗಿಸಿಕೊಂಡವರು. ಒಂದು ವಲಯವನ್ನು ಪ್ರತ್ಯೇಕ ಒಂದು ವಲಯ ಮಾಡಬೇಕಿದ್ದರೆ ಅಥವಾ ಒಂದು ವಲಯದಿಂದ ಅದನ್ನು ಇನ್ನೊಂದು ವಲಯಕ್ಕೆ ಏನು ಹಸ್ತಾಂತರ ಮಾಡಬೇಕಿದ್ದರೆ ಏನೇನು ಬಹುಮುಖ್ಯವಾದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಈ ರೈಲ್ವೆ ಇಲಾಖೆ ಅಥವಾ ಸಚಿವಾಲಯ ಮುಂದಿಡುತ್ತದೆ? ವಲಯ ಆಗಬೇಕು ಹೇಳಿ ಆದರೆ ಆ ವಲಯದಲ್ಲಿ
ಇಷ್ಟು ಕಿಲೋಮೀಟರ್ ರೈಲು ಹಳಿ ಇರಬೇಕು ಹೇಳುವಂಥದ್ದಿದೆ. ಓಕೆ. ಈಗ ನಮ್ಮದು ಎಲ್ಲವೂ ಆಚೆ ಈಚೆ ಆಗಿರುವುದರಿಂದ ಈಗ ಇವರು ಹೇಳಿದಾಗೆ ಸೇರಿಸಿದ್ರು ಕೂಡ ನಮ್ಮದು ವಲಯ ಮಾಡಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಈ ವಲಯ ವಿಭಾಗ ಎಲ್ಲವನ್ನೂ ಬಿಟ್ಟು ನಮ್ಮನ್ನು ಕೇರಳದಲ್ಲಿ ಇರುವಂತದ್ದನ್ನು ತೆಗೆದು ನಮ್ಮನ್ನು ನಮ್ಮ ಇದಕ್ಕೆ ನೈಋತ್ಯ ವಲಯಕ್ಕೆ ಸೇರಿಸಿ. ನೋಡಿ, ನಾನು ನಿಮ್ಗೊಂದು ಹೇಳುತ್ತೇನೆ, ನಮ್ಮ ಅಲ್ಲಿ ಇಡೀ ಸದರ್ನ್ ರೈಲ್ವೆ ಪಾಲಘಾಟ್ ಇದರಲ್ಲಿ ಅತಿ ಹೆಚ್ಚು ಆದಾಯ ಬರುವುದು ನಮ್ಮ ಮಂಗಳೂರಿನ ಒಂದು ಇಷ್ಟು ಸಿಕ್ಕ ಪೀಸಿನಿಂದ. ಆದರೆ ಈ ಪಾಲಗಾಡಿನವರು ನಮಗೆ ಅವರು ತಿನ್ನುವ 100 ರೂಪಾಯಿಯಲ್ಲಿ 10 ಪೈಸೆ ನಮ್ಮ ಮಂಗಳೂರಿಗೆ ಅವರು ಖರ್ಚು ಮಾಡ್ತಾ ಇಲ್ಲ. ನಮಗೆ ಏನು ಡಿಮಾಂಡ್ ಬೇಕಿದ್ರು ನಾವು ದೆಹಲಿಯಿಂದ ಮಾಡಿಸಿಕೊಂಡು ಬರಬೇಕು, ಅಂತ ಪರಿಸ್ಥಿತಿ ನಮ್ಮದು. ಅದಕ್ಕೆ ನಾವು ಈಗ ಎಂತ ಮಾಡಿದ್ದು ಹೇಳಿದ್ರೆ, ಈ RTI ಯಲ್ಲಿ ಹಾಕುವಾಗ ವಾಜಪೇಯಿ ಸರ್ಕಾರ ಇರುವಾಗ ನಿತೀಶ್ ಕುಮಾರ್ ರವರು ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಅವರು ಮಂಗಳೂರಿಗೆ ಬಂದಾಗ ಅವರೊಂದು ಆರ್ಡರ್ ಮಾಡಿದ್ದಾರೆ. ಏನು ಮಂಗಳೂರಿನಲ್ಲಿ ಇರುವಂಥ ಎಷ್ಟು ರೈಲ್ವೆ ಇದಿದೆ ಹಳ್ಳಿಗಳು, ಅದು ಅಲ್ಲಿಂದ ತೆಗೆದು ನೈಋತ್ಯ ವಲಯಕ್ಕೆ ಸೇರಿಸಬೇಕು ಹೇಳುವಂಥದ್ದು. ಅದು ಆನಂತರ ಮೂಲೆಗೆ ಬಿದ್ದಿತ್ತು, ಯಾರಿಗೂ ಗೊತ್ತೇ ಇಲ್ಲ. ಈಗ ಅದನ್ನೆಲ್ಲ ಹುಡುಕಿ ತೆಗೆದು ನಾವು ಸಂಸದರಿಗೆ ಕೊಟ್ಟಿದ್ದೇವೆ. ಸಂಸದರು ಹೇಳಿದ್ದಾರೆ. ಆನಂತರ ಮೊನ್ನೆ ನಾವು ಮುಖ್ಯಮಂತ್ರಿಗಳನ್ನು ಭೇಟಿ ಹೋಗಿದ್ದು. ಅವರ ರೈಲ್ವೆ ಸಲಹೆಗಾರರು ಅವರು ರೈಲ್ವೆ ಬೋರ್ಡಿನವರೇ ಇರುವಂಥದ್ದು, ಅವರೊಟ್ಟಿಗೆ ಎಲ್ಲ ಚರ್ಚಿಸಿದ್ದೇವೆ. ಆಗ ಈಗ ಒಂದು ಹೇಗೆ ಹೇಳಿದರೆ, ನಾವು ಒಂದು ಬೇರೆ ದಾರಿಯನ್ನು ಕಂಡುಕೊಂಡಿದ್ದೇವೆ. ಅದಕ್ಕೆ ನಮ್ಮ ಸಂಸದರು 4 ಸಂಸದರು ಕೂಡ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಕರಾವಳಿ ನಮ್ಮ ಶೋಭಾ ಕರಂದಲಾಜೆ, ಅನಂತ್ ಕುಮಾರ್ ಹೆಗಡೆ, ರಾಘವೇಂದ್ರ ಮತ್ತೆ ನಮ್ಮ ನಳಿನ್ ಕುಮಾರ್, ಈ 4ರನ್ನು ಒಟ್ಟು ಸೇರಿಸಿ ಒಂದು ಏನಾದರೂ ಮಾಡಬೇಕು ಹೇಳುವಂತ ಒಂದು ಯೋಜನೆಯನ್ನು ಹಾಕಿದ್ದೇವೆ. ಅದು ಸಕ್ಸಸ್ ಆಗಬಹುದು ಹೇಳುವಂತ ಒಂದು ಭರವಸೆ ನನ್ನಲ್ಲಿದೆ. ಯಾಕೆ ಹೇಳಿದ್ರೆ 4 ಮಂದಿ ಸಂಸದರು MP ಅವರು ಸ್ಪಂದಿಸಿರುವುದರಿಂದ. ಹೌದೌದು, 4 ಮಂದಿ ಸಂಸದರು, ಒಬ್ಬ ಸಂಸದರು ಹೋಗುವುದಕ್ಕಿಂತ 4 ಮಂದಿ ಸಂಸದರು ಹೋದರೆ ಸ್ವಾಭಾವಿಕವಾಗಿ ನೀವು ಹೇಳಿದಾಗ ದೊಡ್ಡ ಬಲ ಬಂದೇ ಬರುತ್ತೆ ಡೆಲ್ಲಿಯಲ್ಲಿ. ಇದನ್ನು ನಮ್ಗೆ ಆ ರೈಲ್ವೆ ಬೋರ್ಡಿನಲ್ಲಿ ಇರುವಂತ ಮುಖ್ಯಮಂತ್ರಿಗಳ ರೈಲ್ವೆ ಸಲಹೆಗಾರರು ಹೇಳಿ, ನೀವು ಹಾಗೆ ಮಾಡಬೇಡಿ, ಇಂಥದ್ದನ್ನೊಂದು ಮಾಡಿ ನಿಮ್ಗೆ ಆಗ್ತದೆ ಹೇಳಿ. ಮತ್ತೆ ಏನು ಆಗದಿದ್ರೆ ನಾವು ಹೈಕೋರ್ಟಿಗೆ ಹೋಗುದು ಹೇಳುವ ನಿರ್ಣಯ ಮಾಡಿದೆ ನಮ್ಮ ಪಶ್ಚಿಮ ಕರಾವಳಿ ರೈಲ್ವೆ ಯಾತ್ರೆ. ಯಾಕೆ ಹೇಳಿದ್ರೆ ಅದರಲ್ಲಿ ನಾವು ಗೆಲ್ತೇವೆ, ನಮ್ಮ ಹತ್ರ RTI ಇದೆ. ಇದರ ಮೊದಲು ಕೂಡ ಬೆಂಗಳೂರು ಮಂಗಳೂರು ಟ್ರೈನ್ ಕಾರವಾರಕ್ಕೆ ಹೋಗಬೇಕು ಹೇಳುವಂತ ಹೋರಾಟ ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದು ನಾವು. ಎಸ್, ಆ ವಿಚಾರಕ್ಕೆ ನಾವು ಬರುವ ಅದರ ವಿಚಾರ ಹಿನ್ನೆಲೆ, ಅದರ ಚರಿತ್ರೆ ಕೂಡ ಮಾತಾಡಬೇಕಾಗುತ್ತೆ. ಎಸ್, ನಾವು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಮಂಗಳೂರು ರೈಲ್ವೆ ಅಥವಾ ಮಂಗಳೂರು ರೈಲ್ವೆ ವಲಯ ಯಾವ ರೀತಿ ಅಭಿವೃದ್ಧಿ ಆಗಬೇಕು, ಏನೆಲ್ಲ ಆಗಬೇಕು, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ರೈಲ್ವೆ ಬಳಕೆದಾರರ ಸಲಹಾ ಸಮಿತಿ ಸದಸ್ಯರಾಗಿರುವಂಥ ಹನುಮಂತ ಕಾಮತ್ ಅವರು ಮತ್ತು ಜನಪರ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಗೋಪಾಲಕೃಷ್ಣ ಭಟ್ ಅವರು ಮಾತಾಡ್ತಾ ಇದ್ದಾರೆ. ನಾವು ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಅನೇಕ ಬೇಡಿಕೆಗಳನ್ನು ನಾವು ಪೂರೈಸಿಕೊಂಡ ಬಗೆಯನ್ನು ಹನುಮಂತ ಕಾಮತ್ ಅವರು ಮತ್ತು ಗೋಪಾಲಕೃಷ್ಣ ಭಟ್ ಅವರು ಮಾತಾಡ್ತಾ ಇದ್ದಾರೆ. ಕೊನೆಯದಾಗಿ ಅವರು ಮಾತಾಡೋ ಸಂದರ್ಭದಲ್ಲಿ ನಮ್ಮ ಬೆಂಗಳೂರು ಅಥವಾ ಬೆಂಗಳೂರು ರೈಲು ಮತ್ತು ಅದನ್ನು ಕಾರವಾರ ತನಕ ಕೊಂಡೊಯ್ದ ಒಂದು ಕತೆ ಅಥವಾ ಕಥನವನ್ನು ಅಥವಾ ಅದರ ಹೋರಾಟವನ್ನು ಅವರು ಮಾತಾಡ್ತಾ ಇದ್ದರು. ಸೊ ಹನುಮಂತ ಕಾಮತ್ ಅವರೇ, ಯಾವ ರೀತಿ ಈ ಒಂದು ರೈಲನ್ನು ಬೆಂಗಳೂರು ರೈಲನ್ನು ಕಾರವಾರ ತನಕ ಕೊಂಡೋಗಲಿಕ್ಕೆ ಸಾಧ್ಯ ಆಯಿತು, ಏನೆಲ್ಲ ನಡೆದಿತ್ತು ಆ ಸಂದರ್ಭದಲ್ಲಿ? ಅದು ನಮಗೆ ರೈಲ್ವೆ ಬೋರ್ಡಿನಿಂದ ಏನು ಹೇಳಿದರೆ ಅದನ್ನು ಕಾರವಾರ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಸ್ಯಾಂಕ್ಷನ್ ಆಗಿದೆ ಹೇಳಿ. ಬಟ್ ಆ ಟ್ರೈನ್ ಮಂಗಳೂರಿಗೆ ಬಂದು ಇಲ್ಲಿಂದ ಸೀದಾ ಕಣ್ಣೂರಿಗೆ ಹೋಗ್ತಾ ಇತ್ತು. ನಾವು ಆವಾಗ RTI ಹಾಕಿದ್ದೇವೆ. RTI ಹಾಕುವಾಗ ನಮಗೆ ಅದು ಆರ್ಡರ್ಸ್ ಎಲ್ಲ ಕಣ್ಣೂರಿಗೆ ಹೇಳಿಲ್ಲ, ಕಾರವಾರ ಇದೆ. ಆವಾಗ UPA ಸರ್ಕಾರದಲ್ಲಿ ಅಹಮದ್ ಹೇಳುವವರು ರೈಲ್ವೆ ರಾಜ್ಯ ಸಚಿವರಾಗಿದ್ದರು. ಅವರಿಗೆ ಕಾರವಾರವನ್ನು ಕಣ್ಣೂರು ಮಾಡಿ ಕಳಿಸಿದ್ರು. ಕೇರಳದವರ ಲಾಬಿ ನೋಡಿ ನಾವು ಆವಾಗ ಅದನ್ನು ಹಿಡ್ಕೊಂಡು ಹೈಕೋರ್ಟಿಗೆ ಹೋದದ್ದು. ನಾನು ಮತ್ತೆ ನಮ್ಮ ಉಪಾಧ್ಯಕ್ಷರು ಇಲ್ಲಿಯವರು ಕಾರವಾರದವರು ರಾಜೀವ್ ಗಾಂವ್ಕರ್ ಹೇಳಿ ನಾವು ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ವಿ.
ಕೇಸ್ ಹಾಕುವಾಗ ಆ RTI ಇದ್ದದ್ದರಿಂದ ಹೈಕೋರ್ಟ್ ಹೇಳಿದ್ದು ಅದನ್ನು ಕಾರವಾರಕ್ಕೆ ಕಳಿಸಬೇಕು ಹೇಳಿ. ಅಷ್ಟಾಗುವಾಗ ಅದು ಇಡೀ ಅಲ್ಲೋಲ ಕಲ್ಲೋಲ ಆಯಿತು. ನಂತರ ಒಂದು ಕಾಂಪ್ರಮೈಸಿನಲ್ಲಿ ಹೇಗೆ ಆಯಿತು ಹೇಳಿದರೆ, ಅಲ್ಲಿಂದ ಬರುವಂಥ 7 ಬೋಗಿಗಳನ್ನು ಕಾರವಾರಕ್ಕೆ ಕಳಿಸುವುದು, 5 ಬೋಗಿಗಳನ್ನು ಇಲ್ಲಿಗೆ ಕಣ್ಣೂರಿಗೆ ಕಳಿಸುವಂಥದ್ದು ಒಂದು ಮಾತುಕತೆಯಾಗಿ ಇದಾಯಿತು. ಅದೇ ರೀತಿ ಈಗ ಇದಕ್ಕೆ ಅಂತ ಈಗ ಸಂಸದರ ಪೂರಕ ಒಂದು ಸ್ಪಂದನೆ ಇರುವುದರಿಂದ ನಮಗೆ ಒಂದು ಭರವಸೆ ಇದೆ, ನಾವು ಅದರಿಂದ ಹೊರಗೆ ಬಂದು ನಾವು ನೈಋತ್ಯಕ್ಕೆ ಸೇರ್ತೇವೆ, ಆವಾಗ ನಮಗೆ ಮಂಗಳೂರಿಗೆ ಬೇಕಾದಂಥದ್ದನ್ನು ಮಾಡಿಸಿಕೊಳ್ಳಬಹುದು ಹೇಳುವಂಥದ್ದು. ಹಾಗಾಗಿ ಆಗದಿದ್ದರೆ ಪುನಃ ನಾವು ಹೈಕೋರ್ಟಿನ ಬಾಗಿಲಿಗೆ ಹೋಗುವುದು ಗ್ಯಾರಂಟಿ. ಬಹುಶಃ ಅವತ್ತು ನೀವು ಏನು ಹೈಕೋರ್ಟ್ಗೆ ಹೋದ ಕಾರಣದಿಂದಾಗಿಯೇ ಬಹುಶಃ ಕಾರವಾರ ತನಕ ರೈಲು ವಿಸ್ತರಣೆ ಆಗ್ಲಿಕ್ಕೆ ಸಾಧ್ಯ ಆಯ್ತೋ ಏನೋ. 100% ಇದರಲ್ಲಿ ಕಾರವಾರದವರಾಗಲಿ ಯಾರು ಇರಲಿಲ್ಲ. ಅದೇ ನಮ್ಮ ಉಪಾಧ್ಯಕ್ಷರ ಆಚೆ ಅವರು ಬಾಕಿ ಎಲ್ಲವನ್ನು ನಾವೇ ನೋಡಿಕೊಂಡದ್ದು, ನಾವೇ ಮಾಡಿಕೊಂಡದ್ದು. ಶಂಕರ್ ನಾಯ್ಕ್ ಶಂಕರ್ ಭಟ್ ಹೇಳುವವರು ನಮಗೆ ಲಾಯರ್ ಆಗಿದ್ರು. ಇದು ಸಾಧ್ಯ ಆಯಿತು. ಮತ್ತೆ ಅಂತ ಹೇಳಿದ್ರೆ ಆ RTI ನಮಗೆ ಬಹಳಷ್ಟು ಉಪಯೋಗಕ್ಕೆ ಬಂತು. ಇದರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ದು ಹೇಳಿದ್ರೆ ನಮ್ಮ ಯಾತ್ರೆ ಅಭಿವೃದ್ಧಿ ಸಮಿತಿಯಲ್ಲಿ ನಮಗೆ ತಾಂತ್ರಿಕ ಸಲಹೆಗಾರಾಗಿ ಅನಿಲ್ ಹೆಗಡೆ ಹೇಳಿದ್ದಾರೆ. ಅವರಿಂದಾಗಿ ಇದು ಸಾಧ್ಯ ಆಯಿತು. ಮತ್ತೆ ಇದರಲ್ಲಿ ಈಗ ಕಾರವಾರಕ್ಕೆ ಅದು ಫುಲ್ ಆಗಿ ಹೋಗ್ತಾ ಇದೆ, ಜನರು ಉಪಯೋಗಿಸ್ತಿದ್ದಾರೆ. ನನ್ನದೊಂದು V4 ವೀಕ್ಷಕರಲ್ಲಿ ಒಂದು ವಿನಂತಿ, ದಯವಿಟ್ಟು ನಾವು V4 ಟಿವಿ ಕಾರವಾರ ತನಕ ಹೋಗುತ್ತೆ, ಉತ್ತರ ಕನ್ನಡ ಪೂರ್ತಿ. ಹೇಳಿ ಸರ್, ಹೇಳಿ. V4 ವೀಕ್ಷಕರಲ್ಲಿ ವಿನಂತಿ, ನೀವು ನಿಮ್ಮ ಮಿತ್ರರಿಗೆಲ್ಲರಿಗೂ ಎಲ್ಲ ಮಂಗಳೂರಿನ ಎಲ್ಲರೂ ಸೇರಿಕೊಂಡು ನಾವು ಹೆಚ್ಚು ಹೆಚ್ಚು ರೈಲು ಉಪಯೋಗಿಸಿದ್ರೆ ನಮಗೆ ಹೆಚ್ಚು ಹೆಚ್ಚು ರೈಲುಗಳನ್ನು ಇಲ್ಲಿಗೆ ತರಲಿಕ್ಕೆ ಆಗ್ತದೆ ಹೇಳುವಂಥದ್ದು. ಇಲ್ಲಿ ಮುಖ್ಯ ನಮಗೆ ಈಗ ಬ್ಯಾಂಗ್ಳೂರು ನಾನು ಕಂಡುಕೊಂಡಂತೆ ಈ ಬಸ್ ಲಾಬಿಯಿಂದಾಗಿ ಇದರ ಸಮಯ ಅದನ್ನು ಜನರಿಗೆ ಉಪಯೋಗ ಇಲ್ಲದಾಗೆ ಆಗ್ತಾ ಇದೆ. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವ ಎಲ್ಲ ಟ್ರೈನ್ಗಳು 8 ರಿಂದ 10 ಗಂಟೆ ರಾತ್ರಿಗೆ ಬಿಟ್ಟರೆ ಖಂಡಿತವಾಗಿಯೂ ಇದು ಬೆಳಿಗ್ಗೆ 7 ಗಂಟೆ ಒಳಗೆ ಬೆಂಗಳೂರು ಮೆಜೆಸ್ಟಿಕ್ ಮುಟ್ಟಿದ್ರೆ ಮಂಗಳೂರಿನವರಿಗೆ ಬಹಳ ಒಂದು ಕಡಿಮೆ ವೆಚ್ಚದಲ್ಲಿ ಬೆಂಗಳೂರು ಮುಟ್ಲಿಕ್ಕೆ ಆಗ್ತದೆ. ಇದು ಗೋಪಾಲಕೃಷ್ಣ ಭಟ್ರೆ ಹೇಳಿ ಸರ್, ಇದು ಹನುಮಂತ ಕಾಮತ್ ಕೂಡ ಉಲ್ಲೇಖ ಮಾಡಿದ್ದಾರೆ ಬಸ್ ಲಾಬಿ. ಇದು ಭಾರಿ ದೀರ್ಘಕಾಲದಿಂದ ನಮ್ಮ ಬಹುಮುಖ್ಯವಾಗಿ ಮಂಗಳೂರು ವಲಯದ ಅಥವಾ ಕರಾವಳಿ ವಲಯದ ಜನ ಮಾತಾಡ್ತಾ ಬಂದುಕೊಂಡಂಥ ಮಾತು. ಬಹುಮುಖ್ಯವಾಗಿ ಬೆಂಗಳೂರು ರೈಲನ್ನು ಮತ್ತೆ ಎರಡನೇ ಬಾರಿಗೆ ಆರಂಭಿಸಬೇಕಾಯ್ತಲ್ಲ. 2006ರಲ್ಲಿ ಲಾಲು ಪ್ರಸಾದ್ ಯಾದವ್ ಬಂದು ಬೆಂಗಳೂರು ರೈಲು ಉದ್ಘಾಟನೆ ಮಾಡುವಾಗ ಅವರು ಈ ಉದ್ಘಾಟನಾ ಭಾಷಣದಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ರು, ಇದಕ್ಕೆಲ್ಲ ಕಾರಣ ಲೇಟ್ ಆಗ್ಲಿಕ್ಕೆ ಬಸ್ ಲಾಬಿ ಅಂತ. ಸೊ ಈಗಲೂ ಸಹ ರೈಲ್ವೆ ಬೋರ್ಡ್ ಅಲ್ಲಿ ಈ ಅಸಮರ್ಪಕ ಟೈಮ್ ಟೇಬಲ್ ಫಿಕ್ಸ್ ಮಾಡಿ ನಮಗೆ ಜನರು ರೈಲಲ್ಲಿ ಪ್ರಯಾಣಿಸಿದಾಗೆ ಅಂತ ಮಾಡುವಂತ ಒಂದು ಇದು ಬಸ್ ಲಾಬಿ ಈಗಲೂ ಮಾಡ್ತಾ ಇದೆ ಅಂತೇಳಿ ಜನರು ನಂಬಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಹೇಳುವುದು ನಮಗೆ ಅದರಲ್ಲಿ ಯಾವುದೇ ಪುರಾವೆಗಳಿಲ್ಲ, ಅಂತೂ ಏನೋ ಒಂದು ಲಾಬಿ ನಡೀತಾ ಇದೆ. ಯಾಕಂದ್ರೆ ಆ ಮಂಗಳೂರಿನ ರೈಲು ಅಥವಾ ಹೋಗುವುದನ್ನು ಆದಷ್ಟು ಆಡ್ ಟೈಮಿಗೆ ಹೋಗುವ ಹಾಗೆ, ಒಂದು ಬೆಳಿಗ್ಗೆ ಅಲ್ಲಿ 8 ಗಂಟೆಗೆ 10 ಗಂಟೆಗೆ ರೀಚ್ ಆಗುವ ಹಾಗೆ, ಅಥವಾ ಬೆಳಿಗ್ಗೆ ಸಾಯಂಕಾಲ 6:30-7 ಗಂಟೆಗೆ ಇಲ್ಲಿಂದ ಹೊರಡುವ ಹಾಗೆ. ಸೊ ಒಂದು ಜನಪರ ಟೈಮ್ ಟೇಬಲ್ ಇನ್ನೂವರೆಗೆ ಫಿಕ್ಸ್ ಮಾಡಲಿಲ್ಲ. ಮತ್ತು ಹಗಲು ಟ್ರೈನು ಅಷ್ಟೇ 11:30 ಗಂಟೆಗೆ ಮಂಗಳೂರು ಜಂಕ್ಷನ್ ಇಂದ ಹೊರಟು ರಾತ್ರಿ 9 ಗಂಟೆಗೆ ಯಶವಂತಪುರ ತಲುಪಿದ್ರೆ ಅವ ಅಲ್ಲಿಂದ ಸಬರ್ಬನ್ ಬ್ಯಾಂಗ್ಳೂರಿಗೆ ಹೇಗೆ ತಲುಪಬಹುದು ಸರ್? ಸೊ ಆಡ್ ಟೈಮಿಂಗ್ ಜನರು ರೈಲಲ್ಲಿ ಹೋಗಬಾರ್ದು ಅಂತ ಹೇಳುವಂಥ ಒಂದು ಇದನ್ನು ರೈಲ್ವೆ ಇಲಾಖೆ ಸಹ ಮಾಡ್ತಾ ಇದೆ ಅಂತ ಹೇಳೋದೊಂದು ಖೇದಕರ. ಆಮೇಲೆ ನೋಡಿ, ನಮ್ಮ ಹಕ್ಕನ್ನು ಸ್ಥಾಪಿಸಲಿಕ್ಕೆ ಹನುಮಂತ ಕಾಮತ್ ಹೈಕೋರ್ಟೇ ಬರಬೇಕಾಯ್ತು. ನಮ್ಮ 28 MP ಇವರೆಲ್ಲ ಏನು ಮಾಡಿದರು, ಮೊನ್ನೆ ಯಡಿಯೂರಪ್ಪ ಅವರು ಒಂದು ಕೇಂದ್ರ ಸರ್ಕಾರದಿಂದ ಯಾವುದೆಲ್ಲ ಡಿಮಾಂಡ್ ಅಂತೇಳಿ ಬಗ್ಗೆ ಒಂದು ಮೀಟಿಂಗ್ ಕರೆಯುವಾಗ ಖಾಲಿ 6 ರಿಂದ 8 ಜನ MP ಮಾತ್ರ ಅಟೆಂಡ್ ಆಗಿದ್ದು, ಇನ್ಕ್ಲೂಡಿಂಗ್ ರೈಲ್ವೆ. ಯಾವುದು ರೈಲ್ವೆ, ಅದೊಂದು ರೈಲ್ವೆ ಒಂದೇ ಅಲ್ಲ, ಎಲ್ಲ ಕೇಂದ್ರದಿಂದ ಏನೆಲ್ಲ ನಾವು ನಮ್ಮ ಬೇಡಿಕೆಗಳು, ನಮ್ಮ 8 ರಿಂದ 10 ಜನ MP ಮಾತ್ರ ಒಂದು ಅಟೆಂಡ್ ಆಗಿ 28 MP ಪಕ್ಷ ಭೇದ ಮರೆತು ಒಂದು ನಮಗೆ ಡಿಮಾಂಡ್ ಮಾಡಬೇಕಂತ ಒಂದು ಇದಿಲ್ಲ ಸರ್ ನಮ್ಮ ಸಂಸತ್ತು. ನೋಡಿ, ಇವ್ರು ಹೇಳಿದಾಗ DV 6 ತಿಂಗಳಿದ್ರು ಈ ರೈಲ್ವೆ ವಲಯ ಅಥವಾ ರೈಲ್ವೆ ವಿಭಾಗ ಒಂದು ದಸ್ಕತ್ ಹಾಕಿದ್ರೆ ರೈಲ್ವೆ ಮಾಸ್ಟರ್ ಆಗಿದ್ರು, ಅವ್ರ ಅಣ್ಣನೇ ಕಷ್ಟ ಸುಖವನ್ನು ಕೇಳಿಕೊಂಡು ಅದು ಸಹ ಯಾವುದೇ ಮಾಡಲಿಲ್ಲ ಅಂತ ಅದೊಂದು ಖೇದಕರ. ಮತ್ತೆ ನೋಡಿ, ಇಲ್ಲಿಂದ ಮಂಗಳೂರಿಂದ ನಾವು ಬೇಡಿಕೆಗಳು
ತಿರುಪತಿಗೆ ಟ್ರೈನ್ ಬೇಕು, ಎಷ್ಟೋ ಕೋಸ್ಟಲ್ ಇಂದ ಇಲ್ಲಿ ತಿರುಪತಿಗೆ ಹೋಗ್ತಾರೆ, ಸಾವಿರಾರು ಜನ ಹೋಗ್ತಾರೆ. ಮತ್ತೆ ತಿರುಪತಿಗೆ ಮತ್ತು ಈ ಕರಾವಳಿಗೆ ಒಂದು ನಿಕಟವಾದ ಸಂಬಂಧ ಉಂಟು. ಎಸ್ಪೆಷಲಿ GSB ಆಗಲಿ ಹಿಂದೂಗಳು ತುಳು ಭಾಷಿಗರು ತಿರುಪತಿಯ ಮುಡಿ ಕಟ್ಟುವುದು. ಸರ್, ಒಂದು ಟ್ರೈನ್ ವಯಾ ಬೆಂಗಳೂರು ಹೋಗ್ತಾ ಇರ್ತಾರೆ. ನಾವು ಕೆಲವು ವರ್ಷದ ಡಿಮಾಂಡ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಚೆನ್ನೈಗೆ ನೋಡಿ, ಇಲ್ಲಿ ಕೇರಳಗೆ ಹೋಗಿದ್ರೆ 900 ಕಿಲೋಮೀಟರ್ ಆಗ್ತದೆ. ನಮ್ಮ KSRTC ತಿರುಪತಿಗೆ ಬಸ್ ಆರಂಭಿಸುವ ಮೊದಲೇ ಆಂಧ್ರದವರು ಮಂಗಳೂರಿಂದ ಆರಂಭಿಸಿದ್ದು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಇವನ್ KSRTC ಸಹ ನಮ್ಮ ರೈಲ್ವೆಗೆ ಅಡ್ಡಗಾಲ ಹಾಕ್ತಾ ಇದೆ. ನಂಬ್ತೀರಾ ಬಿಡ್ತೀರಾ, ಹಾಸನ ಬೆಂಗಳೂರು ಟ್ರೈನ್ ಆದ ಮೇಲೆ KSRTC ಆದಾಯ 50% ಕಮ್ಮಿ ಆಯ್ತು ಅಂತ ಹೇಳಿ KSRTC ಇಲಾಖೆಯಿಂದ ಬಂದ ಮೂಲಗಳಿದೆ. ಸೊ ಜನರು ನಮ್ಮ ಉದಾಹರಣೆಗೆ ಇಲ್ಲಿಂದ ಗೋವಾಕ್ಕೆ ಪ್ಯಾಸೆಂಜರ್ ಟ್ರೈನಿಗೆ 60ರಿಂದ 70 ರೂಪಾಯಿ ಇರುವುದು, ಅದೇ ಬಸ್ಸಿಗೆ 400ರಿಂದ 500 ರೂಪಾಯಿ. ಇಲ್ಲಿಂದ ಪುತ್ತೂರಿಗೆ ಪ್ಯಾಸೆಂಜರ್ ಟ್ರೈನಿಗೆ 15 ರೂಪಾಯಿ ಸರ್. ಜನರು ಇನ್ನೂ ಅದನ್ನು ಉಪಯೋಗ ಮಾಡ್ಲಿಕ್ಕೆ ಕಲಿತಿಲ್ಲ. ಬಸ್ಸಿಗೆ 50-60 ರೂಪಾಯಿ ಕೊಟ್ಟು ಹೋಗ್ತಾರೆ. ಬೆಂಗಳೂರಿಗೆ ನೋಡಿ 500, 600, 800 ರೂಪಾಯಿ. ಇದು ಹಬ್ಬದ ಸಮಯದಲ್ಲಿ 1000-1500 ರೂಪಾಯಿ ಇದ್ರು ಟ್ರೈನಲ್ಲಿ 200-250 ರೂಪಾಯಿಗೆ ಹೋಗುವಂತ ಒಂದು ಪ್ರಯೋಜನವನ್ನು ನಮ್ಮ ಕರಾವಳಿ ಜನರು ಪಡಿತಾ ಇಲ್ಲ. ಅದೊಂದು ನಮ್ಮಲ್ಲಿ ಇನ್ನೂ ಕೂಡ ರೈಲ್ವೆ ಬಗ್ಗೆ ಅಥವಾ ರೈಲ್ವೆ ಬಗ್ಗೆ ಒಂದು ಪ್ರೀತಿ ಅಥವಾ ಒಲವು, ಅದು ನಮ್ಮದೇ ಸಾರಿಗೆ ಅನ್ನೋ ಬಗ್ಗೆ ಇನ್ನೂ ಕೂಡ ಮೂಡಿಲ್ಲ. ನಾವು ಇನ್ನೂ ಕೂಡ ಸ್ವಲ್ಪ ಲಕ್ಸುರಿಯಸ್ ಜನ. ನಾವು ಸಾಧ್ಯ ಆದರೆ ಓಲೋ ಬಸ್ಸುಗಳಲ್ಲಿ ಹೋಗ್ತೇವೆ, ಇಲ್ಲಾಂದ್ರೆ ನಮ್ಮದೇ ಕಾರ್ಗಳಲ್ಲಿ ಹೋಗ್ತೇವೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ನೀವು ಹೇಳಿದಾಗೆ ಬಹುಶಃ ಅದನ್ನು ಬಳಸಿಕೊಂಡಿದ್ದರೆ ಅನೇಕ ನಮ್ಮ ಬೇಡಿಕೆಗಳನ್ನು ತುಂಬ ಸುಲಭವಾಗಿ ಸರಳವಾಗಿ ಈಡೇರಿಸಿಕೊಳ್ಳಬಹುದಿತ್ತು. ಇದು ಹನುಮಂತ ಕಾಮತಾರೆ. ಈಗ ಆಯಿತು, ನೀವು ಹೇಳಿದ ಪ್ರಕಾರ ಅಥವಾ ನಿಮ್ಮ ಒಂದು ಬೇಡಿಕೆಯ ಪ್ರಕಾರ ಈ ಒಂದು ನೈಋತ್ಯ ವಲಯಕ್ಕೆ ಸೇರುವಂಥ ಆಗಲಿ. ಈಗ ನೈಋತ್ಯ ವಲಯಕ್ಕೆ ಅಂದರೆ ಓಕೆ, ನೀವು ಹೇಳುವಾಗೆ ಪ್ರತ್ಯೇಕ ವಲಯ ನಾವು ಕೇಳುವಂಥ ಇಲ್ಲ, ಅಂದರೆ ಯಾವುದೇ ಒಂದು ತಾಂತ್ರಿಕವಾಗಿ ನಾವು ಅದನ್ನು ಮಂಡಿಸಲಿಕ್ಕೆ ಅಲ್ಲಿ ನಮ್ಮ ಹತ್ರ ಅಷ್ಟು ವ್ಯವಸ್ಥೆಗಳು ಸಾಕಾಗುವುದಿಲ್ಲ ಅಂತ. ನಾವು ಈಗ ಪ್ರತ್ಯೇಕವಾಗಿ ನೈಋತ್ಯ ವಲಯದ ಜೊತೆಗೇ ಸೇರಿಕೊಂಡಾಗ ನಮಗೆ ಏನು ದೊಡ್ಡ ಮಟ್ಟದಲ್ಲಿ ಪ್ರಯೋಜನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಈಗ ಅಲ್ಲಿ ದಿನೇಶ್ ಕುಮಾರ್ ಹೇಳಿ ಒಬ್ಬರು ಆಫೀಸರ್ ಇದ್ದಾರೆ, ಮುಖ್ಯ. ನಾನು ಅವರ ಹತ್ರ ಹಲವು ಬಾರಿ ಮಾತಾಡಿದ್ದೇನೆ. ಅವರಿಗೆ ಮಂಗಳೂರಿನ ಬಗ್ಗೆ ಒಲವಿದೆ, ಅವರಿಗೆ ನಮಗೆ ಆಗ್ತಿರುವ ಅನ್ಯಾಯದ ಬಗ್ಗೆ ನೋವಿದೆ. ಆಗ ನಾವು ಹೇಗೆ ಹೇಳಿದರೆ, ನಮ್ಮದು ಒಂದು ಒಬ್ಬ ಯಾವುದೇ ಅಧಿಕಾರಿ ಆಗಲಿ, ಯಾವುದೇ ಒಂದು ಮಂತ್ರಿ ಆಗಲಿ, ಇಲ್ಲ ಯಾವುದೇ ಜನಪ್ರತಿನಿಧಿ ಆಗಲಿ, ನಾವು ಅವರ ಹತ್ರ ಡಿಮಾಂಡ್ ಮಾಡುವಾಗ ಅದು ಅತ್ಯಗತ್ಯವಾಗಿರುವಂಥದ್ದು, ಜನಸಾಮಾನ್ಯರಿಗೆ, ಬಡ ಮಧ್ಯಮ ವರ್ಗದವರಿಗೆ ಅದರಿಂದ ಲಾಭ ಆಗುವಂಥದ್ದು ಹೇಳುವಂಥದ್ದನ್ನು ಮನವರಿಕೆ ಮಾಡಿಕೊಂಡು ಡಿಮಾಂಡ್ ಮಾಡಿದರೆ ಖಂಡಿತವಾಗಿ ನೈಋತ್ಯ ವಲಯದಿಂದ ನಮಗೆ ಮಾಡಿಸಲಿಕ್ಕೆ ಸಾಧ್ಯ ಇದೆ. ಯಾಕೆ ಹೇಳಿದರೆ ನೋಡಿ, ಅಲ್ಲಿ ಇರುವಂಥವರು ಹೆಚ್ಚಿನವರು ನಮ್ಮ ಕರ್ನಾಟಕದವರು ಇರ್ತಾರೆ. ಹೌದು. ಮತ್ತು ಅತಿ ಹೆಚ್ಚು ಈಗ ನಾವು ಇಲ್ಲಿಂದ ಅಲ್ಲಿ ಹೋದ ಕೂಡಲೇ ಸಾಧಾರಣ ತಿಂಗಳಿಗೆ 4 ಕೋಟಿಯಷ್ಟು ಸದರ್ನ್ ರೈಲ್ವೆಗೆ ಹೋಗುವಂಥದ್ದು ಇಲ್ಲಿಗೆ ಬರ್ತದೆ ಆದಾಯ. ಮತ್ತೆ ಇಲ್ಲಿವರೆಗೆ ಟೆಂಡರ್ ಸಿಗ್ಬೋದು. ಇಲ್ಲಿಯ ಕಾಂಟ್ರಾಕ್ಟ್ರು ಈಗ ಕೇರಳದವರಿಗೆ ಹೋಗುವಂಥ ಕಾಂಟ್ರಾಕ್ಟು ಮಂಗಳೂರು ವಲಯದಲ್ಲಿ ಯಾವುದೇ ರೈಲ್ವೆ ಕಾಂಟ್ರಾಕ್ಟ್ ಆಗೋರು ಮಂಗಳೂರಿನವರಾಗಲಿ ಕರ್ನಾಟಕದವರಿಗೆ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಈ ನೈಋತ್ಯ ವಲಯ ಕಾಂಟ್ರಾಕ್ಟ್ ಕರ್ನಾಟಕದವರಿಗೆ ಸಿಕ್ಕಲಿ, ಕೇರಳದವರಿಗೆ ಸಿಕ್ಕಲಿ, ಅವರು ಮಾಡುವಂಥದ್ದು ನಮಗೆ ಉಪಯೋಗ ಆಗುವಂಥದ್ದು ಏನೂ ಇರುವುದಿಲ್ಲ. ಮತ್ತು ಉದ್ಯೋಗಾವಕಾಶ ನಮಗೆ ಜಾಸ್ತಿ ಸಿಗುವಂತ ತುಂಬಾ ಸಾಧ್ಯ. ಆದರೆ ಈಗ ಕೇರಳದವರಿಗೆ ಸಿಕ್ಕಿದ್ರು ಕೂಡ ಭಟ್ರೆ ಕೆಲಸ ಮಾಡೋದು ಇಲ್ಲಿಯವರೇ, ಅವರೇ ಅಲ್ಲಿಂದ ಹಿಡ್ಕೊಂಡು ಬರ್ತಿಲ್ಲ, ಸಬ್ ಟೆಂಡರ್. ಬಟ್ ಇಲ್ಲಿ ಹೇಗೆ ಹೇಳಿದ್ರೆ ನಮಗೆ ನಮ್ಮ ಒಂದು ಸಮಂಜಸವಾದ ಡಿಮಾಂಡ್ಗಳನ್ನು ಕನ್ವಿನ್ಸ್ ಮಾಡಬೇಕು, ಕೂತುಕೊಂಡು ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಹೇಳುವಂತ. ಕೇರಳದಲ್ಲಿ ಹೇಗೆ ಹೇಳಿದರೆ ಅಲ್ಲಿ ಅವರಿಗೆ ಏನಿಲ್ಲ ನೋಡಿ. ನಾವೀಗ ಸದರ್ನ್ ರೈಲ್ವೆ ಪಾಲ್ಘಾಟಿಗೆ ಒಂದು ಮನವಿ ಕೊಟ್ಟರೆ ಅದು ಅಲ್ಲಿಂದ ಚೆನ್ನೈಗೆ ಹೋಗುದು. ಈಗ ನಾವು ಇಲ್ಲಿ ಮೈಸೂರು ಹುಬ್ಬಳ್ಳಿ ಆಗಿರುವುದರಿಂದ ಮಂಗಳೂರು ಈ ಒಂದು ಇದರಲ್ಲಿ ನಾವು ಸುತ್ತುವುದರಿಂದ ಕನ್ನಡಿಗರಿಗೆ ಬೇಕಾದಂಥದ್ದು ಹೇಳುವಂಥ ಒಂದು ಚಿಕ್ಕ ಒಂದು ಪ್ರೀತಿ ಹುಟ್ಟುತ್ತಾ ಇರುವುದರಿಂದ ನಮ್ಮ ಒಂದು ಡಿಮಾಂಡ್ಗಳನ್ನು ಪೂರೈಸಿಕೊಳ್ಳಿಸಲಿಕ್ಕೆ ನಮಗೆ ಸಾಧ್ಯ ಇದೆ, ಸುಲಭ ಆಗುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಎಂತ ಹೇಳಿದರೆ, ಮತ್ತೊಂದು ಹೇಗೆ ಹೇಳಿದರೆ, ಈ ರೈಲ್ವೆ ಹೋರಾಟಗಾರರಾಗಲಿ ರೈಲ್ವೆ ಸಮಿತಿಗಳಾಗಲಿ ನಾವು ಒಬ್ಬರನ್ನೊಬ್ಬರು ಟಚ್ಚಿನಲ್ಲಿ ಇಟ್ಟುಕೊಂಡು ಎಲ್ಲ ಡಿಮಾಂಡ್ಗಳು ಒಂದೊಂದು ಪೂರಕವಾಗಿ ಹೋಗಬೇಕು. ಈಗ ನಾವೊಂದು ಡಿಮಾಂಡ್ ಇಡುವಾಗ ಅದಕ್ಕೆ ವ್ಯತಿರಿಕ್ತವಾಗಿ ಉಡುಪಿಯವರ ಕುಂದಾಪುರದವರ ಕೊಟ್ಟ ಕೂಡಲೇ ಅವರ ಎಲ್ಲವನ್ನು ತೆಗೆದು ಸೈಡಿಗೆ ಹಾಕ್ತಾರೆ. ಇದು ನಮಗೆ ರೈಲ್ವೆ ಬೋರ್ಡಿನಲ್ಲಿ ಹೇಳಿರುವಂಥದ್ದು. ರೈಲ್ವೆ ಬೋರ್ಡ್ ಇದು ಜನರಲ್ ಮ್ಯಾನೇಜರ್ ಅನ್ನು ನಾವು ಒಂದು ಇದರಲ್ಲಿ ಹೋಗಿ ಮೀಟಿಂಗ್ನಲ್ಲಿ ಇದ್ದಾಗ
ಅವರು ಹೇಳಿದ್ದು तुम लोग बोलते हैं ना तुम ये मांगते हैं बोले ये देखो उधर से ये आया ये करने को नहीं होता। ಕುಂದಾಪುರದಲ್ಲಿ ಇದು ಬಂದಿದೆ ಅಂತ ಏನ್ ಮಾಡುದು ಹೇಳಿ. ಅವರಿಗೆ ಕೂಡ ಮಾಡುವಂತ ಇಚ್ಛಾಶಕ್ತಿ ಇಲ್ಲ. ಸೊ ಹಾಗಾಗಿ ಅವರಿಗೆ ಕೆಲಸವನ್ನು ತಪ್ಪಿಸಿಕೊಳ್ಳಿಕ್ಕೆ ಸುಲಭ ಆಯಿತು. ಯಾಕೆ ಹೇಳಿದ್ರೆ ಅವ್ರು ಮಾಡದಿದ್ರೆ ಅವರ ಹತ್ರ ನಮ್ಮ ಯಾರು ಜನಪ್ರತಿನಿಧಿ ಹೋಗಿ ಕೇಳುದು ಇಲ್ಲ. ಕೇಳುವುದಿಲ್ಲ. ಕೇರಳ ತಮಿಳುನಾಡು ಹೋಗಿ ಕೇಳ್ತಾರೆ. ಹೌದು ಹೌದು ಹೌದು. ನಾವೇನು ನೆಪ ಮಾತ್ರಕ್ಕೆ ಒಮ್ಮೆ ಪಾರ್ಲಿಮೆಂಟ್ ಅಲ್ಲೋ ಅಥವಾ ಏನು ಜನರ ಎದುರು ಧ್ವನಿ ಎತ್ತಿದ್ರೆ ಸಾಕಾಗೋದಿಲ್ಲ. ಆ ಸಂಬಂಧಪಟ್ಟ ಇಲಾಖೆಯಲ್ಲಿ ಹೋಗಿ ಆ ಸಂಬಂಧಪಟ್ಟ ಇಲಾಖೆಯ ಚೀಫ್ ಸೆಕ್ರೆಟರಿಯೋ ಅಡಿಷನಲ್ ಸೆಕ್ರೆಟರಿ ಮುಂದೆ ಕೂತ್ಕೊಳ್ಬೇಕು. ಇದು ಕಾಮತ್ ಅವರು ಹೇಳಿದಾಗೆ ಬಹುಶಃ ಕೇರಳದವರು, ತಮಿಳುನಾಡಿನ ಸಂಸದರು ಈ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಅಲ್ಲಿ ಅವರು ಮಾಡಿಸ್ಕೊಳ್ತಾರೆ. ಒಂದೇ ಅಂತ ಹೇಳಿದ್ರೆ ಸುರೇಶ್ ಅಂಗಡಿ ಅವರನ್ನು ನಾನು ದೆಹಲಿಯಲ್ಲಿ ಹೋಗಿ ಭೇಟಿಯಾಗಿದ್ದೆ. ಅವರು ಹೇಳಿ ನಿಮ್ಮದು ಏನು ಸಮಂಜಸವಾದ ಅತ್ಯಗತ್ಯದಿದೆ ನಾನು ಮಾಡಿಕೊಡ್ತೇನೆ ಹೇಳಿದ್ದು. ಮುಂದಾದವರಲ್ಲಿ ಯಾವ್ದಾದ್ರು ಬಿಜಾಪುರ ಟ್ರೈನ್. ಆದ್ರೆ ಅವರು ನಮ್ಮ 20 ಟ್ರೈನ್ ಕರ್ನಾಟಕ ಕೊಟ್ಟರು. ಸುರೇಶ್ ಅಂಗಡಿ ಅವರು ಇರುವಾಗ 20 ಟ್ರೈನು ಕರ್ನಾಟಕದ ಹೊರಡುವುದು ಅಥವಾ ಬರುವಂತ ಒಂದು ವ್ಯವಸ್ಥೆ ಮಾಡಿದ್ರು. ಸುರೇಶ್ ಅಂಗಡಿ ತೀರಿಕೊಂಡದ್ದು ಕರ್ನಾಟಕಕ್ಕೆ ತುಂಬಲಾರದ ನಷ್ಟ. ನಮ್ಮ ರೈಲ್ವೆ ಇನ್ನೊಂದು 1 ವರ್ಷ 2 ವರ್ಷ ಇದ್ದಿದ್ರೆ ಕರ್ನಾಟಕ ಒಂದು ಎಷ್ಟೋ ಅಭಿವೃದ್ಧಿ ಮಾಡ್ತಾರೆ. ಬಿಜಾಪುರಕ್ಕಿಂತ ನಮ್ಗೆ ಮಂಗಳೂರಿಗೆ ಅವರು ನಾವು ನಳಿನ್ ಕುಮಾರ್ ಒಟ್ಟಿಗೆ ಹೋಗಿ ನಮ್ಮದು ಡಿಮಾಂಡ್ ಕೊಟ್ಟಾಗ ಅವ್ರು ಹೇಳಿದ್ರು ನಮ್ಗೆ 3 ತಿಂಗಳು ಹೋಗ್ಲಿ ಆ 4th 5th ಪ್ಲಾಟ್ಫಾರ್ಮಿಗೆ ಫೌಂಡೇಶನ್ ಹಾಕ್ಲಿಕ್ಕೆ ನಾನು ಬರ್ತೇನೆ. ಪಾಪ ಮನುಷ್ಯ ತೀರ್ಕೊಂಡು ಬಿಟ್ಟು ಸರ್ ಎಲ್ಲಿವರೆಗೆ ದುರದೃಷ್ಟ ಅಂತ ಹೇಳಿ. ಈಗ 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 ಕೊನೆಯದಾಗಿ ಈಗ ನಮ್ಮ ಬೇಡಿಕೆಗಳು, ನೀವು ಬೇಡಿಕೆಗಳು ಏನು ಅನ್ನೋದನ್ನು ಮಂಡಿಸಿದ್ದೀರಿ, ಪತ್ರಿಕೆಯ ಮೂಲಕ ಮಾಧ್ಯಮಗಳ ಮೂಲಕ ಜನಾಭಿಪ್ರಾಯ ರೂಪಿಸ್ತಾ ಇದ್ದೀರಿ. ಈಗ ಏನು ಮಾಡಬೇಕು ಕರಾವಳಿಯ ಜನ ಇಂಥ ಒಂದು ಹೋರಾಟದ ಸಂದರ್ಭದಲ್ಲಿ, ಬೇಡಿಕೆ ಸಂದರ್ಭದಲ್ಲಿ ಜನರು ಏನು ಮಾಡಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಿ? ನನ್ನದು ಅಂತ ಹೇಳಿದರೆ ಈಗ ನಮ್ಮನ್ನು ಒಂದು ನೈಋತ್ಯ ವಲಯಕ್ಕೆ ಸೇರಿಸಬೇಕು ಹೇಳುವಂಥದ್ದು. ಅದಕ್ಕೆ ನಮ್ಮ ಜನರು ನಾವು ಮಂಗಳೂರಿನವರು ನಮ್ಮ ಬೆನ್ನು ತಟ್ಟಿಕೊಳ್ತೇವೆ. ನಾವು ವಿದ್ಯಾವಂತರ ಜಿಲ್ಲೆಯವರು, ಬುದ್ಧಿವಂತರ ಜಿಲ್ಲೆಯವರು. ಈಗ ನಿಮಗೆ ಈ ಇಂಟರ್ನೆಟ್ ಇದೆ, ನೀವು ರೈಲ್ವೆ ಬೋರ್ಡಿಗ, ಪ್ರಧಾನಮಂತ್ರಿಗಳಿಗ ಒಂದು ಟ್ವೀಟ್ ಮಾಡಿ ಮಂಗಳೂರಿನಲ್ಲಿ ರೈಲ್ವೆ ಬಗ್ಗೆ ಏನು ಬೇಕು ಹೇಳುವಂಥದ್ದು. ಇಲ್ಲ ನಮ್ಮನ್ನು ಭೇಟಿಯಾಗಿ. ಮತ್ತೆ ಇನ್ನೊಂದು ರೈಲನ್ನು ನಾವು ಹೆಚ್ಚು ಹೆಚ್ಚು ಬಳಸಿಕೊಂಡ್ರೆ ಅದರ ಮೇಲೆ ಪ್ರೀತಿ ಕೊಳ್ಳುವ. ಮತ್ತೆ ಆವಾಗ ಮಾತ್ರ ಆಗ್ತದೆ. ಇಲ್ಲ ನಾವು ಏನಿಲ್ಲ ಹನುಮಂತ ಕಾಮತರು ನೋಡ್ತಾರೆ, ಭಟ್ರು ನೋಡ್ತಾರೆ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ಬಾರಿ ರೈಲ್ವೆ ಸ್ಟೇಷನ್ಗಾದ್ರೂ ನೋಡಿಕೊಂಡು ಬರಬೇಕು. ಜನರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಜನಪ್ರತಿನಿಧಿಗಳನ್ನು ನಿಲ್ಲಿಸಿ ಕೇಳಬೇಕು, ನಿಂಗಳಿಗೆ ಹೌದಾ ಯಾತ್ತೀಜಿ ಎಂದು ಯಾತ್ತೀಜಿ. ಅವಾಗ ಅವರಿಗೆ ನಾಚಿಕೆ ಆಗ್ತದೆ. ಮತ್ತೆ ಈಗ ಟ್ವೀಟ್ ಮಾಡಿ ವಾಟ್ಸಪ್ಪಿನಲ್ಲಿ ಒಂದೊಂದು ನಿಮ್ಗೆ ಕಂಡುಕೊಂಡಾಗೆ ಬರೆದು ಹಾಕಿ ಒಂದು ಜಾಗೃತಿ ಮೂಡಲಿ. ಒಂದು ಚಳವಳಿಯ ರೀತಿಯಲ್ಲಿ ನಾವು ರೈಲ್ವೆ ಬೇಡಿಕೆಗಳನ್ನು ಜನರ ಮುಂದೆ ತರುವ, ಆವಾಗ ನಮ್ಗೆ ಬೇಕಿದ್ದದನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಹೇಳುವಂಥದ್ದು. ದಯವಿಟ್ಟು ಈ ರೀತಿ ಮಾಡಿ. ಇದು ಒಬ್ಬಟ್ರೆ ಕೊನೆಯದಾಗಿ ಇದರಲ್ಲಿ ಇಚ್ಛಾಶಕ್ತಿಯ ಕೊರತೆ. ನಾನು ಹೇಳ್ತೇನೆ, ಒಂದು ಹಳೆ ಅಂಗಡಿ ರೈಲ್ವೆ ಕ್ರಾಸಿಂಗ್ ಬಗ್ಗೆ ಒಂದು ಸಣ್ಣ ಕಾಲೇಜು ಹುಡುಗಿಯು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಲೆಟರ್ ಬರೆದ್ರು 1 ವರ್ಷ 1.5 ವರ್ಷ ಹಿಂದೆ. ಅಲ್ಲಿಂದ ಬಂದಿದ್ರು, ಇದಕ್ಕೆ ಓವರ್ ಬ್ರಿಡ್ಜ್ ಅಥವಾ ಅಂಡರ್ ಬ್ರಿಡ್ಜ್ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಅದನ್ನು ಮುಂದುವರಿಸಲಿಕ್ಕೆ ನಮ್ಮ ಯಾವುದೇ ಜನಪ್ರತಿನಿಧಿಗಳು ಅದರ ಬಗ್ಗೆ ಇಚ್ಛಾಶಕ್ತಿ ತೋರಲಿಲ್ಲ. ಅದೇ ತರ ಮಂಗಳೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಲಿ ಒಂದು 8ನೇ ಕ್ಲಾಸ್ನ ಹುಡುಗಿ ಪಾಪ ದಿನ ಶಾಲೆಗೆ ಹೋಗಿ ಬರಲಿಕ್ಕೆ 8 ರಿಂದ 10 ಟ್ರ್ಯಾಕು ಕಷ್ಟ ಆಗ್ತದೆ, ನನ್ನ ಜೀವದ ಭಯ ಇದೆ, ನಾನು ಒಬ್ಬನೇ ಅಲ್ಲ ಊರಿನವರಿಗೆ ತೊಂದರೆ ಆಗ್ತದೆ ಅಂತೇಳಿ ಪ್ರಧಾನಿಯವರಿಗೆ ಒಂದು ಪೋಸ್ಟ್ ಕಾರ್ಡ್ ಬರೆದದಕ್ಕೆ ಅಲ್ಲಿಂದನೇ ಒಂದು ರೈಲ್ವೆ ಅಧಿಕಾರಿ ಬಂದರು. ಅದು ಸಹ ವರದಿ ಮೂಲೆಗುಂಪಾಯಿತು. ಇನ್ನೊಂದು ಪೇಜಾವರದಲ್ಲಿ ಒಂದು ಸ್ಟೇಷನ್ ಜೋಕಟ್ಟೆ ಅಂತ ಇದೆ, ಅದನ್ನು ವಿಶ್ವೇಶ್ವರ ಹಿರಿಯ ಸ್ವಾಮೀಜಿಯವರ ಹೆಸರಲ್ಲಿ ಇಡಬೇಕಂತೇಳಿ ಒಂದು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಅದು ಸಹ ಇನ್ನು ಕೊನೆಗೆಟ್ಟಲಿಕ್ಕೆ ಈಗ ನಾವು ನೈಋತ್ಯ ವಲಯಕ್ಕೆ ಸೇರ್ಪಡೆಗೊಳ್ಳುವ ವಿಚಾರದಲ್ಲಿ ಜನರು ಏನು ಮಾಡಬೇಕು? ಇದು ನೈಋತ್ಯ ವಲಯಕ್ಕೆ ಜನರ ಬೆಂಬಲ. ಇವ್ರು ಹೇಳಿದಾಗೆ ಟ್ವಿಟ್ಟರ್ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಫೀಸಿಗೆ ಬರೆಯುವುದು, ನಮ್ಮ ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಓಟು ಕೇಳಲಿಕ್ಕೆ ಬರುವಾಗ ಅಥವಾ ಯಾವುದೇ ಬರುವಾಗ ಜನರು ಕೇಳಬೇಕು, ಸರ್ ನಮ್ಮ ರೈಲ್ವೆಯಲ್ಲಿ ಇನ್ನೂ ಹೆಚ್ಚು ನಮಗೆ ಸೌಕರ್ಯ ಕೊಡುವ ಹಾಗೆ ನೈಋತ್ಯ ವಲಯವೊಟ್ಟಿಗೆ ನಮ್ಮನ್ನು ಮರ್ಜಿ ಮಾಡಲಿಕ್ಕೆ ಸಹಾಯ ಮಾಡಬೇಕು ಅಥವಾ ಇದು ಮಾಡಬೇಕು ಅಂತ ಹೇಳಿ. ಕೊನೆಯದಾಗಿ ಇದು ಕಾಮತ್ ಅವರು ಒಂದು ವೇಳೆ ನೈಋತ್ಯ ವಲಯಕ್ಕೆ ಸೇರ್ಪಡೆ ಆದರೆ ಸ್ವಲ್ಪ ನಮ್ಮ ಭಾಗದ ಜನಕ್ಕೆ ರೈಲ್ವೆಯಲ್ಲಿ ಉದ್ಯೋಗಕ್ಕೆ ಏನಾದರೂ ಪ್ರಯೋಜನ ಆಗ್ಬೋದಾ?
ಉದ್ಯೋಗದ್ದು ನನಗೆ ಡೌಟ್. ಯಾಕೆ ಹೇಳಿದ್ರೆ ನೀವು ಅಲ್ಲಿ ಹೇಳಿದ್ರೆ ಆಲ್ರೆಡಿ ಎಲ್ಲ ಕೇರಳೀಯರು ತುಂಬಿಕೊಂಡಿದ್ದಾರೆ ಅಂತ. ಆದ್ರೆ ಡೆಲ್ಲಿ ತನಕ ಮಂಡಳಿಯಲ್ಲಿ ಕರ್ನಾಟಕದವರು ಜಾಸ್ತಿ ಬರ್ಬೋದು ಸ್ವಲ್ಪ. ಅಲ್ಲ ಎಂತ ಆಗ್ತದೆ ಹೇಳಿದ್ರೆ, ರೈಲ್ವೆ ಉದ್ಯೋಗ ಹೇಳಿದ್ರೆ ಅದು ಸೆಂಟ್ರಲ್ ನಿಂದಲೇ ಅದಕ್ಕೆಲ್ಲ ಬೇಕಿದ್ದ ಎಕ್ಸಾಮ್ ಇಂಟರ್ವ್ಯೂ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಈ ಥ್ರೂ ಔಟ್ ಇಂಡಿಯಾಕ್ಕೆ ಆಗುದು, ಖಾಲಿ ಇದಕ್ಕೆಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಏನಾದರೂ ಇಂಥದ್ರಲ್ಲಿ ಇಷ್ಟು ಪರ್ಸೆಂಟ್ ರಾಜ್ಯದವರಿಗೆ ಕೆಲಸ ಕೊಡಬೇಕು ಹೇಳುವಂತದ್ದನ್ನು ಮಾಡಿ ಕೇಂದ್ರದ ಮೇಲೆ ಒತ್ತಡ ತಂದ ಆದೇಶ ತಂದರೆ ಅಲ್ಲ, ಮುಖ್ಯವಾಗಿ ನಮ್ಮವರಿಗೆ MRP ಅಲ್ಲಿ ಎಷ್ಟೋ ಮಂದಿ ಜಾಗ ಕಳ್ಕೊಂಡಿದ್ದಾರೆ, ಅವರಿಗೆ ಬರೆದು ಕೊಟ್ಟಿದ್ದಾರೆ ಕೆಲಸ ಕೊಡ್ತಾರೆ. ಎಷ್ಟು ಮಂದಿಗೆ ಈಗಲೂ ಕೆಲಸ ಸಿಕ್ಕಿಲ್ಲ. ನೈಋತ್ಯ ವಲಯಕ್ಕೆ ಹೋದ್ರೆ ನಮಗೆ ಬೇಕಾದಾಗ ಇಲ್ಲಿ ಪ್ಯಾಸೆಂಜರ್ ರೈಲು, ಗೂಡ್ಸ್ ಟ್ರೈನ್ ಯಾವುದೇ ಆಗಲಿ ತುಂಬಾ ಅನುಕೂಲ, ನಮಗೆ ಬೇರೆಯವರ ದಮ್ಮೆ ಹಾಕುವಂತ ಯಾವುದೇ ಪರಿಸ್ಥಿತಿ ಬರುವುದಿಲ್ಲ. ಎಸ್ ಓಕೆ. ಇನ್ನು ಈ ಒಂದು ಸಂವಾದವನ್ನು ನಾವು ಈ ಸಂದರ್ಭದಲ್ಲಿ ಸಮಾಪನ ಮಾಡ್ತಾ ಇದ್ದೇವೆ. ಒಂದಷ್ಟು ಏನು ಬಹುಮುಖ್ಯವಾದ ಇನ್ಪುಟ್ಗಳನ್ನು ನೀವಿಬ್ಬರೂ ಕೂಡ ಇವತ್ತು ನಮ್ಮದೇ ಊರಿನ ನಾಗರಿಕರಿಗೆ ಕೊಟ್ಟಿದ್ದೀರಿ. ಸೊ ಈ ಹಿನ್ನೆಲೆಯಲ್ಲಿ ನಾನು V4 ಸ್ಟುಡಿಯೋ ವತಿಯಿಂದ ನಿಮ್ಮನ್ನು ಪ್ರೀತಿಯಿಂದ ಹನುಮಂತ ಕಾಮತ್ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಕಾಮತ್ ಅವರೇ, ಜೊತೆಗೆ ಗೋಪಾಲಕೃಷ್ಣ ಭಟ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಇಬ್ಬರು ಕೂಡ ತಮ್ಮ ಅನುಭವದ ಹಿನ್ನೆಲೆಯಲ್ಲಿ, ತಮ್ಮ ಹೋರಾಟದ ಅನುಭವದ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಏನು ಅದು ಕೇವಲ ಅವರ ಇಬ್ಬರ ಹೋರಾಟಕ್ಕೆ ಏನು ನಾವು ಸುಮ್ಮನೆ ಮೂಕ ಪ್ರೇಕ್ಷಕರಾಗಬಾರ್ದು. ಅವರು ಹೇಳಿದಾಗೆ ಒಂದಷ್ಟು ಅವರ ಹೋರಾಟಕ್ಕೆ ಕೂಡ ಬಲ ಕೊಡುವ ನಿಟ್ಟಿನಲ್ಲಿ ಪ್ರಧಾನಿ ಕಾರ್ಯಾಲಯಕ್ಕೋ ಅಥವಾ ಮುಖ್ಯಮಂತ್ರಿಗೋ ಅಥವಾ ರೈಲ್ವೆ ಇಲಾಖೆಗೋ ಅಥವಾ ರೈಲ್ವೆ ಮಂಡಳಿಗೋ ಪತ್ರ ಬರೆಯುವಂಥ ಅಥವಾ ಒತ್ತಾಯ ಮಾಡುವಂಥ, ನಮ್ಮ ಜನಪ್ರತಿನಿಧಿಗಳನ್ನು ಒತ್ತಾಯ ಮಾಡುವಂಥ ಕೆಲಸವನ್ನು ಕೂಡ ನಾವು ಕೂಡ ಪ್ರತಿಯೊಬ್ಬರು ಕೂಡ ಮಾಡಬೇಕು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಕನಿಷ್ಠ ಒಂದು 10% ಜನ ಆದರೂ ಅಥವಾ ನಮ್ಮ ಯುವಜನರಾದರೂ ಮಾಡಿದರೆ ತಕ್ಕ ಮಟ್ಟಿಗೆ ಅವರ ಹೋರಾಟಕ್ಕೆ ಬೆಂಬಲ ಸಿಗ್ತದೆ. ಅದು ಒಂದಷ್ಟು ಫಲಪ್ರದವಾಗಲಿಕ್ಕೆ ಕೂಡ ಕಾರಣ ಆಗುತ್ತೆ. ಸೊ ಇಂಥ ಒಂದು ಆಶಯವನ್ನು ಹೇಳಿಕೊಂಡು ಈ ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.